ML ಮಂಜುಳಾ ಎ ಓದಿದ್ದಾರೆ. ಲಿಸ್ಟ್ ಹಾಕಿದೀನಿ ಮತ್ತೆ. ಹೌದು, ಹಾಕಿದ್ದೀರಿ. ಪ್ರವೀಣ ಮಾತಾಜಿ ಇದ್ದಾರ? ಪದ್ಮ ಮಾತಾಜಿ ಜಾಯಿನ್ ಆಗಿದೆ ನೋಡಿ ಮಾತಾಜಿ. ಓಕೆ ಓಕೆ, ಇವತ್ತು ನಿಮ್ಮದು ಲೈನ್ ಅಲ್ಲಿ ಬರ್ತದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಒಂದು ಕಾಲ್ ಕೊಡಿ ಅವರಿಗೆ. ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬೇಕು. ಇದ್ದಾರೆ ಮಾತಾಜಿ, ಲೈವ್ ಆಯ್ತು. ಹೌದೌದು, ಓಕೆ. ಹರೇ ಕೃಷ್ಣ. ನಾವು ಸ್ಟಾರ್ಟ್ ಮಾಡೋಣ, ಅಷ್ಟೊತ್ತಿಗೆ ಅವರು ಇದು ಮಾಡ್ತಾರೆ. ಕಾಡು ಕಿಚ್ಚನ್ನು ಆರಿಸಿದು. ಅಲ್ಲಿ ಕಾಲಿಯನಿಗೆ ಶಿಕ್ಷೆ ಮಾಡಿದುದನ್ನು ಕೇಳಿ ಪರೀಕ್ಷಿತ ಮಹಾರಾಜನು ಕಾಲಿಯನು ತನ್ನ ಸುಂದರ ನಾಡನ್ನು ಬಿಟ್ಟಿದ್ದು ಏಕೆ ಮತ್ತು ಗರುಡನಿಗೆ ಅವನಲ್ಲಿ ಅಷ್ಟು ಹಗೆತನ ಏಕೆ ಅಂತೇಳಿ ಸುಖಮುನಿಗಳನ್ನು ಕೇಳ್ತಾರೆ. ಸುಖಮುನಿಗಳು ಅದಕ್ಕೆ ಹೇಳ್ತಾರೆ, ನಾಗಾಲಯವೆಂಬ ಆ ದ್ವೀಪದಲ್ಲಿ ಸರ್ಪಗಳು ವಾಸವಾಗಿದ್ದವು. ಅಲ್ಲಿನ ಮುಖ್ಯ ಸರ್ಪಗಳಲ್ಲಿ ಕಾಲಿಯನು ಒಬ್ಬ ಅಂತೇಳಿ. ಗರುಡನು ಆ ದ್ವೀಪಕ್ಕೆ ಬಂದು ಮನಸ್ಸು ಬಂದಂತೆ ಸರ್ಪಗಳನ್ನು ಅವನು ಕೊಲ್ತಿದ್ದ. ಗರುಡ ಕೆಲವನ್ನು ಅವನು ತಿಂತಿದ್ದ, ಉಳಿದವನ್ನು ಅನಗತ್ಯವಾಗಿ ಅವನು ಕೊಲ್ತಿದ್ದ. ಉರಾಗ ಸಮಾಜಕ್ಕೆ ಎಷ್ಟು ಕಳವಳವಾಯಿತೆಂದ್ರೆ ಅವರ ನಾಯಕನಾದ ವಾಸುಕಿಯು ತಮ್ಮನ್ನು ರಕ್ಷಿಸಬೇಕೆಂದು ಬ್ರಹ್ಮನಿಗೆ ಪ್ರಾರ್ಥನೆ ಮಾಡಿದ. ಬ್ರಹ್ಮದೇವನು ಒಂದು ವ್ಯವಸ್ಥೆಯನ್ನು ಮಾಡಿದನು. ಇದರ ಪ್ರಕಾರ ಗರುಡನು ಪ್ರಕ್ಷುಬ್ಧತೆಯನ್ನು ಉಂಟು ಮಾಡಬಾರದು. ಪ್ರತಿ ಅಷ್ಟಮಿಯ ದಿನ ಉರಗ ಸಮಾಜವು ಗರುಡನಿಗೆ ಒಂದು ಹಾವನ್ನು ಕೊಡತಕ್ಕದು. ಹಾವನ್ನು ಗರುಡನಿಗೆ ಬಲಿಯಾಗಿ ಒಂದು ಮರದ ಕೆಳಗೆ ಇಡಬೇಕು. ಈ ಒಪ್ಪಂದದಿಂದ ಗರುಡನಿಗೆ ಸಂತೋಷ ಆಗ್ತದೆ. ಅವನು ಬೇರೆ ಸರ್ಪಗಳಿಗೆ ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ. ಓಕೆ ಓಕೆ. ಆದರೆ ಕ್ರಮೇಣ ಕಾಲಿಯನು ಈ ಸನ್ನಿವೇಶದ ಲಾಭವನ್ನು ಪಡಿತಾನೆ. ತನ್ನಲ್ಲಿ ಸೇರಿಕೊಂಡಿದ್ದ ಆ ವಿಷದ ಪ್ರಮಾಣ ಹೆಸರು ಟೈಪ್ ಮಾಡ್ಲಿಕ್ಕೆ ಒಂದ್ ನಿಮಿಷ ಸ್ಕ್ರೀನ್ ಆಗಿ. ಅಲ್ಲಿ ಈಗ ಆ ವಿಷದ ಲಾಭವನ್ನು ಎಲ್ಲ ಪಡೆದುಕೊಳ್ತಾನೆ ಕಾಲಿಯ. ತನ್ನಲ್ಲಿ ಸೇರಿಕೊಂಡಿದ್ದ ವಿಷದ ಆ ಪ್ರಮಾಣಕ್ಕಿಂತ ಸಹ ತನ್ನ ಶಕ್ತಿಯನ್ನು ಅವನಿಗೆ ಮಿತಿಮೀರಿದ ಅಹಂಕಾರ ಕೂಡ ಉಂಟಾಯ್ತಲ್ಲಿ. ಗರುಡನಿಗೆ ಈ ಬಲಿಯನ್ನು ಏಕೆ ಒಪ್ಪಿಸ್ಬೇಕು? ಎಂದು ಅವನು ಕಾಲಿಯೇ ಯೋಚಿಸ್ತಾನೆ. ಅವನು ಬಲಿ ಕೊಡುವುದನ್ನೇ ನಿಲ್ಲಿಸಿ ಬಿಡ್ತಾನೆ. ಮಾತಾಜಿ ಸ್ಕ್ರೀನ್ ಬಂತಾ? ಮಾತಾಜಿ ಬಂತು. ಈಗ ಬಲಿ ಕೊಡುವುದನ್ನೇ ನಿಲ್ಲಿಸಿ ಬಿಟ್ಟನು. ಅದರ ಬದಲು ಅವನೇನ್ ಮಾಡ್ತಾನೆ, ಗರುಡನಿಗೆ ಒಂದು ಇಟ್ಟ ಬಲಿಯನ್ನು ತಾನೇ ತಿಂದುಕೊಳ್ತಿದ್ದ. ವಿಷ್ಣುವಿನ ಪರಮ ಭಕ್ತನು ಮತ್ತೆ ವಾಹನವೂ ಆದ ಈ ಗರುಡನಿಗೆ ಕಾಳಿಯನು ತನಗಾಗಿ ಇಟ್ಟ ಬಲಿಯನ್ನು ತಿಂದು ಬಿಡ್ತಿದ್ದ ಅಂತೇಳಿ ಅರ್ಥ ಆಗ್ತದೆ. ಅವನಿಗೆ ತುಂಬಾ ಕೋಪ ಬರ್ತದೆ ಗರುಡನಿಗೆ. ಅಪರಾಧಿ ಸರ್ಪವನ್ನು ಕೊಲ್ಲಲು ಅವನು ದ್ವೀಪಕ್ಕೆ ಧಾವಿಸಿದ ಕಾಲಿಯನು ಗರುಡನೊಂದಿಗೆ ಹೋರಾಡಲು ಪ್ರಯತ್ನಿಸಿದನು ಮತ್ತು ತನ್ನ ಬಹುಸಂಖ್ಯೆಯ ಹೆಡೆಗಳಿಂದಲೂ ಆ ವಿಷ ತುಂಬಿದ ಹಲ್ಲುಗಳಿಂದಲೂ ಅವನನ್ನು ಎದುರಿಸಿದನು. ಕಾಲಿಯನು ಅವನನ್ನು ಕಚ್ಚಲು ಪ್ರಯತ್ನಿಸಿದನು. ತರ್ಕಷ್ಟನ ಮಗನಾದ ಗರುಡನು ಬಹು ಕೋಪದಿಂದ ವಿಷ್ಣುವಿನ ಆ ವಾಹನನಿಗೆ ಯೋಗ್ಯವಾದ ಶಕ್ತಿಯಿಂದ ತನ್ನ ಪ್ರಕಾಶಮಾನವಾದ ಚಿನ್ನದ ರೆಕ್ಕೆಗಳಿಂದ ಕಾಲಿಯನ ದೇಹಕ್ಕೆ ಪ್ರಹಾರ ಮಾಡಿದನು. ಕಾಲಿಯನಿಗೆ ಕದ್ರಾಸುತ್ತ ಎಂದರೆ ಕದ್ರುವಿನ ಮಗ ಎಂದೆಸರು. ಅವನು ಯಮುನಾ ನದಿಯ ಕೆಳಗಿದ್ದ ಕಾಲಿಯದಾಹ ಎನ್ನುವ ಸರೋವರಕ್ಕೆ ಓಡಿ ಹೋಗ್ತಾನೆ. ಗರುಡನು ಅಲ್ಲಿಗೆ
ಬರಲು ಸಾಧ್ಯವಾಗ್ತಿರ್ಲಿಲ್ಲ. ಕಾಲಿಯನು ಯಮುನಾ ನದಿಯ ಆ ನೀರಿನಲ್ಲಿ ಆಶ್ರಯ ಪಡೆಯಲು ಕಾರಣ ಇದು ಏನಂತ ಹೇಳಿದ್ರೆ, ಕಾಲಿಯ ಸರ್ಪದ ದ್ವೀಪಕ್ಕೆ ಹೋಗುತ್ತಿದ್ದಂತೆಯೇ ಗರುಡನು ಮೀನುಗಳನ್ನು ಹಿಡಿದು ತಿನ್ನಲು ಯಮುನಾ ನದಿಗೆ ಹೋಗ್ತಿದ್ದನು. ಆದರೆ ಅಲ್ಲಿ ಸೌಬರಿ ಮುನಿ ಎನ್ನುವ ಮಹಾಯೋಗಿಯು ಆ ನದಿಯಲ್ಲಿ ಧ್ಯಾನ ಮಾಡ್ತಿದ್ದನು. ಅವನಿಗೆ ಆ ಮೀನುಗಳಲ್ಲಿ ಕರುಣೆ. ಅಲ್ಲಿಗೆ ಬಂದು ಮೀನುಗಳಿಗೆ ತೊಂದರೆ ಕೊಡಬಾರದೆಂದು ಅವನು ಗರುಡನಿಗೆ ಹೇಳಿದ. ವಿಷ್ಣುವಾಹನನಾದ ಗರುಡನು ಯಾರ ಅಪ್ಪನೆಯನ್ನೂ ಪಾಲಿಸಬೇಕಾಗಿ ಇರಲಿಲ್ಲ. ಆದರೆ ಅವನು ಆ ಮಹಾಯೋಗಿಯ ಅಪ್ಪನೆಯನ್ನು ಕೂಡ ಮೀರಲಿಲ್ಲ. ಅಲ್ಲಿಯೇ ಇದ್ದು ಹಲವಾರು ಮೀನುಗಳನ್ನು ತಿನ್ನುವ ಬದಲು ಅವನು ಅವುಗಳ ನಾಯಕನಾದ ಒಂದು ದೊಡ್ಡ ಮೀನನ್ನು ತೆಗೆದುಕೊಂಡು ಹೋಗ್ತಾನೆ. ಮೀನುಗಳ ಒಬ್ಬ ನಾಯಕನನ್ನು ಗರುಡನು ಹೊತ್ತುಕೊಂಡು ಹೋದದರಿಂದ ಸೌಬರಿ ಮುನಿಗೆ ತುಂಬಾ ದುಃಖ ಆಗ್ತದೆ. ಅವರು ಮೀನುಗಳನ್ನು ರಕ್ಷಿಸಬೇಕೆಂದು ಅವನು ಇಂದಿನಿಂದ ಮೀನುಗಳನ್ನು ಹಿಡಿಯಲು ಗರುಡನು ಇಲ್ಲಿಗೆ ಬಂದರೆ ಅವನು ಕೂಡಲೇ ಸಾಯ್ತಾನೆ ಎಂದು ನನ್ನ ಶಕ್ತಿಯನ್ನೆಲ್ಲ ಬಳಸಿ ಹೇಳ್ತಿದ್ದೇನೆ ಅಂತ ಹೇಳಿ ಶಾಪ ಕೊಡ್ತಾನೆ. ಆ ಶಾಪದ ವಿಷಯವು ಕಾಲಿನಿಗೆ ಮಾತ್ರ ಗೊತ್ತಿತ್ತು. ಆದುದರಿಂದ ಗರುಡನಿಗೆ ಅಲ್ಲಿಗೆ ಬರಲು ಸಾಧ್ಯವಾಗುವುದಿಲ್ಲ ಎಂಬ ಧೈರ್ಯದಿಂದ ಅವನು ಕಾಲಿಯ ಯಮುನಾ ನದಿಯ ಒಳಗಿನ ಸರೋವರದಲ್ಲಿನ ಆಶ್ರಯವನ್ನು ಪಡೆಯುವುದು ವಿವೇಕ ಅಂತ ಹೇಳಿ ಯೋಚಿಸಿದ್ರು. ಆದರೆ ಕಾಲಿಯನು ಸೌಬರಿ ಮುನಿಯ ಆಶ್ರಯವನ್ನು ಪಡೆದದ್ದು ಪ್ರಯೋಜನವಾಗಲಿಲ್ಲ. ಗರುಡನ ಒಡೆಯನಾದ ಕೃಷ್ಣನು ಅವನನ್ನು ಯಮುನಾ ನದಿಯಿಂದ ಓಡಿಸೇ ಬಿಟ್ಟ. ಗರುಡನಿಗೆ ದೇವೋತ್ತಮ ಪರಮಪುರುಷನ ನೇರವಾದ ಸಂಬಂಧವಿದೆ. ಅವನು ಎಷ್ಟು ಶಕ್ತಿವಂತನೆಂದರೆ ಯಾರ ಅಪ್ಪನಿಗಾಗ್ಲಿ ಶಾಪಕ್ಕಾಗ್ಲಿ ಅಥವಾ ಮನೆಯಬೇಕಾಗಿ ಇಲ್ಲ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕು. ವಾಸ್ತವವಾಗಿ ಶ್ರೀಮದ್ ಭಾಗವತದಲ್ಲಿ ಗರುಡನು ದೇವೋತ್ತಮ ಪರಮಪುರುಷನಿಗೆ ಭಗವಂತನಿಗೆ ಸಮಾನ ಎಂದು ಹೇಳಿದೆ. ಗರುಡನು ದೇವೋತ್ತಮ ಪರಮಪುರುಷನಿಗೆ ಸಮಾನ. ಅವನಿಗೆ ಶಾಪವನ್ನು ಕೊಟ್ಟಿದ್ದು ಸೌಬರಿ ಮುನಿಯ ಅಪರಾಧ. ಗರುಡನು ಪ್ರತೀಕಾರ ಮಾಡಲು ಪ್ರಯತ್ನಿಸದಿದ್ರೂ ಒಬ್ಬ ಮಹಾನ್ ವೈಷ್ಣವನಿಗೆ ವಿರುದ್ಧವಾಗಿ ನಡೆದುಕೊಂಡದ್ದಕ್ಕೆ ಮುನಿಗೆ ಶಿಕ್ಷೆಯಾಗದೆ ಇರಲಿಲ್ಲ. ಈ ಅಪರಾಧಕ್ಕಾಗಿ ತನ್ನ ಉನ್ನತ ಯೋಗ ಸ್ಥಿತಿಯಿಂದ ಪತನಗೊಂಡು ಅವನು ಈ ಭೌತಿಕ ಜಗತ್ತಿನಲ್ಲಿ ಇಂದ್ರಿಯ ಸುಖಗಳನ್ನು ಪಡೆಯುವ ಗೃಹಸ್ಥನಾಗಿ ಆದ. ಧ್ಯಾನದಿಂದ ಆತ್ಮಾನಂದದಲ್ಲಿ ಲೀನನಾಗಿದ್ದವನು ಎನಿಸಿಕೊಂಡಿದ್ದ ಈ ಸೌಬರಿ ಮುನಿಯ ಪತನವು ವೈಷ್ಣವರಿಗೆ ಅಪರಾಧ ಮಾಡುವವರಿಗೆ ಒಂದು ಪಾಠ. ಕೃಷ್ಣನ ಕಡೆಗೆ ಕಾಲಿಯ ಸರೋವರದಿಂದ ಹೊರಕ್ಕೆ ಬಂದಾಗ ಯಮುನಾ ನದಿಯ ತೀರದಲ್ಲಿದ್ದ ಅವನ ಸ್ನೇಹಿತರು ಮತ್ತು ಬಂಧುಗಳೆಲ್ಲ ಅವನನ್ನು ನೋಡ್ತಾರೆ. ಮೈಗೆಲ್ಲ ಚಂದನವನ್ನು ಲೇಪಿಸಿಕೊಂಡು ಬೆಳೆಬಾಳುವ ಆಭರಣಗಳನ್ನು ರತ್ನಗಳನ್ನು ಧರಿಸಿ ಸಂಪೂರ್ಣವಾಗಿ ಬಂಗಾರದಲ್ಲಿ ಮುಚ್ಚಿ ಹೋದಂತೆ ಸೊಗಸಾಗಿ ಅಲಂಕೃತವಾಗಿ ಅವರಿಗೆ ಅವನು ಕಾಣಿಸಿಕೊಳ್ತಾನೆ. ಗೋಪಾಲ ಬಾಲಕರು ಮತ್ತು ದೊಡ್ಡವರು, ತಾಯಿ ಯಶೋದೆ, ನಂದ ಮಹಾರಾಜ, ಗೋವುಗಳು, ಕರುಗಳು, ಹೀಗೆ ವೃಂದಾವನದ ಎಲ್ಲಾ ನಿವಾಸಿಗಳು ಯಮುನಾ ನದಿಯಿಂದ ಕೃಷ್ಣನು ಬರುತ್ತಿದ್ದುದನ್ನು ನೋಡ್ತಾರೆ. ಅವರಿಗೆ ಹೋದ ಜೀವವು ಮತ್ತೆ ಬಂದಂತಾಯಿತು. ಮನುಷ್ಯನಿಗೆ ಮತ್ತೆ ಜೀವ ಬಂದ್ರೆ ಸಹಜವಾಗಿ ಅವನು ಸಂತೋಷದಲ್ಲಿ ಮುಳುಗುತ್ತಾನೆ. ಪ್ರತಿಯೊಬ್ಬರು ಕೃಷ್ಣನನ್ನು ಎದೆಗಪ್ಪಿಕೊಳ್ತಾರೆ. ಅವರ ಮನಸ್ಸು ನೀರಾಳವಾಯಿತು. ತಾಯಿ ಯಶೋದೆ, ರೋಹಿಣಿ, ನಂದ ಮಹಾರಾಜ ಮತ್ತು ಗೋಪಾಲಕರಿಗೆ ಎಷ್ಟು ಸಂತೋಷವಾಯಿತೆಂದರೆ ಅವರು ಕೃಷ್ಣನನ್ನು ಅಪ್ಪಿಕೊಂಡ್ರು ಮತ್ತು ತಮ್ಮ ಜೀವನದ ಆ ಪರಮ ಪುರುಷಾರ್ಥವನ್ನು ಸಾಧಿಸಿದೆವು ಎಂದು ಭಾವಿಸಿದ್ರು. ಬಲರಾಮನು ಕೃಷ್ಣನನ್ನು ಅಪ್ಪಿಕೊಂಡನು. ಆದರೆ ಅವನು ನಗುತ್ತಾ ಇದ್ದ. ಏಕೆಂದರೆ ಇತರರಿಗೆಲ್ಲ ತಡೆಯಲಾಗದಷ್ಟು ಆತಂಕವಾದಾಗ ಕೃಷ್ಣನಿಗೆ ಏನಾಗುತ್ತದೆ ಎನ್ನುವುದು ಅವನಿಗೆ ಮಾತ್ರ ತಿಳಿದಿತ್ತು, ಬಲರಾಮನಿಗೆ. ಕೃಷ್ಣನು ಅಲ್ಲಿ ಇದ್ದುದರಿಂದ ಯಮುನಾ ನದಿಯ ತೀರದಲ್ಲಿದ್ದ ಎಲ್ಲಾ ಮರಗಳು, ಹಸುಗಳು ಮತ್ತು ಹತ್ತುಗಳು ಬಹು ಸಂತೋಷ ಪಟ್ಟವು. ಕೃಷ್ಣನನ್ನು ಅವನ ಸಂಸಾರದವರನ್ನು ಅಭಿನಂದಿಸಲು ವೃಂದಾವನದ ಎಲ್ಲಾ ಬ್ರಾಹ್ಮಣ ನಿವಾಸಿಗಳು ಅವರ ಪತ್ನಿಯರೊಂದಿಗೆ ಕೂಡಲೇ ಬರ್ತಾರೆ. ಬ್ರಾಹ್ಮಣರನ್ನು ಸಮಾಜದ ಗುರುಗಳೆಂದು ಪರಿಗಣಿಸಲಾಗ್ತದೆ. ಕೃಷ್ಣನು ಸುರಕ್ಷಿತವಾಗಿ ಬಂದದ್ದಕ್ಕೆ ಅವರು ಕೃಷ್ಣನಿಗೂ ಅವನ ಸಂಸಾರದವರಿಗೂ ಆಶೀರ್ವಾದಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ತಮಗೆ ದಾನ ಕೊಡಬೇಕೆಂದು ನಂದ ಮಹಾರಾಜನನ್ನು ಕೇಳಿದ್ರು. ಕೃಷ್ಣನು ಹಿಂದಿರುಗಿ ಬಂದದ್ರಿಂದ ಬಹು ಸಂತೋಷ ಪಟ್ಟಿದ್ದ ನಂದ ಮಹಾರಾಜನು ಬ್ರಾಹ್ಮಣರಿಗೆ ಅನೇಕ ಗೋವುಗಳನ್ನು ಮತ್ತೆ ತುಂಬಾ ಚಿನ್ನವನ್ನು ದಾನ ಮಾಡಿದ. ನಂದ ಮಹಾರಾಜನು ಇದರಲ್ಲಿ ತೊಡಗಿದ್ದಾಗ ತಾಯಿ ಯಶೋದೆಯು ಕೃಷ್ಣನನ್ನು
ಅಪ್ಪಿಕೊಂಡು ತೊಡೆಯ ಮೇಲೆ ಕೂಡಿಸಿಕೊಂಡು ಅವಳ ಕಣ್ಣುಗಳಿಂದ ಕಮ್ಮನಿ ಸುರಿಯುತ್ತಲೇ ಇತ್ತು. ಆಗಲೇ ರಾತ್ರಿ ಆಗುತ್ತಾ ಬಂದಿತ್ತು. ಗೋವುಗಳು ಮತ್ತು ಕರುಗಳು ಸೇರಿದಂತೆ ವೃಂದಾವನದಲ್ಲಿದ್ದವರಿಗೆಲ್ಲ ಬಹುವಾದ ಆಯಾಸ ಆಗಿತ್ತು. ನದಿಯ ತೀರದಲ್ಲೇ ವಿಶ್ರಮಿಸಲು ಅವರು ನಿರ್ಧರಿಸಿದ್ದಾರೆ. ಅವರು ವಿಶ್ರಮಿಸಿಕೊಳ್ಳುತ್ತಿದ್ದಾಗ ನಡುರಾತ್ರಿಯಲ್ಲೇ ದೊಡ್ಡ ಕಾಡು ಕಿಚ್ಚು ಕಾಣಿಸಿಕೊಳ್ತದೆ. ಸ್ವಲ್ಪ ಹೊತ್ತಿನಲ್ಲಿಯೇ ವೃಂದಾವನದ ನಿವಾಸಿಗಳನ್ನೆಲ್ಲ ಕಬಲಿಸಿ ಬಿಡುವಂತೆ ಅದು ತೋರ್ತದೆ. ಬೆಂಕಿಯ ಕಾವಿನ ಅನುಭವವಾಗುತ್ತಲೇ ದೇವೋತ್ತಮ ಪರಮಪುರುಷನಾದ ಕೃಷ್ಣನು ತಮ್ಮ ಮಗುವಿನಂತೆ ಆಟವಾಡುತ್ತಿದ್ದರು. ಅವರು ಅವನ ಆಶ್ರಯವನ್ನು ಪಡೆದರು. ಅವರು, ನಮ್ಮ ಪ್ರೀತಿಯ ಕೃಷ್ಣ, ದೇವೋತ್ತಮ ಪರಮಪುರುಷನೇ, ನಮ್ಮ ಪ್ರೀತಿಯ ಬಲರಾಮ, ಎಲ್ಲಾ ಶಕ್ತಿಯ ಆಗರವೇ, ಎಲ್ಲವನ್ನು ನುಂಗುತ್ತಿರುವ ಈ ವಿನಾಶಕ ಉರಿಯಿಂದ ನಮ್ಮನ್ನು ಕಾಪಾಡಿ ಅಂತ ಕೇಳ್ತಾರೆ. ನಿಮ್ಮನ್ನು ಬಿಟ್ರೆ ನಮ್ಗೆ ಬೇರೆ ಆಶ್ರಯವೇ ಇಲ್ಲ. ಈ ವಿನಾಶಕ ಉರಿಯು ನಮ್ಮೆಲ್ಲರನ್ನು ನುಂಗಿ ಬಿಡ್ತದೆ ಎಂದು ಹೇಳ್ತಾರೆ. ಹಾಗೂ ಅವರು ಕೃಷ್ಣನ ಚರಣ ಕಮಲಗಳನ್ನು ಬಿಟ್ಟು ತಾವು ಬೇರೆಲ್ಲಿಯೂ ರಕ್ಷಣೆ ಪಡೆಯುವುದಿಲ್ಲವೆಂದು ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ತನ್ನ ಊರಿನ ಜನರಲ್ಲಿ ಅನುಕಂಪದಿಂದ ಕೃಷ್ಣನು ಕೂಡಲೇ ಅಷ್ಟೂ ಕಾಲ್ಗಿಚ್ಚನ್ನು ಕೂಡ ನುಂಗಿ ಬಿಡ್ತಾನೆ. ಇದು ಕೃಷ್ಣನಿಗೇನು ಅಸಾಧ್ಯವಾದುದು ಅಲ್ಲ, ಏಕೆಂದರೆ ಅವನಿಗೆ ಮಿತಿಯೇ ಇಲ್ಲ. ತಾನು ಬಯಸಿದನ್ನೆಲ್ಲ ಮಾಡಲು ಮಿತಿ ಇಲ್ಲದ ಶಕ್ತಿ ಅವನಿಗಿದೆ. ಕಾಡು ಕಿಚ್ಚನ್ನು ಆರಿಸಿದು ಎಂಬ 17ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿಂದ ಓದ್ಬೇಕು. ಓದಿ. ಪ್ರಲಾಂಬಾಸುರ ಸಂಹಾರ. ಯಾವ್ದು ಪದ್ಮ ಮಾತಾಜಿ ಓದ್ಲಿಕ್ಕೆ? ಮಂಜುಳಾ ತನಕ ಆಗಿದೆ ಮಾತಾಜಿ. ಕಳೆಯಲ್ಲಿ ಗೀತಾ ಎಂ ಒಬ್ರು ಓದ್ಸಿ. ಇವತ್ತು ಬಂದಿದ್ದಾರೆ ಜ್ಯೋತಿ. ಗೀತಾ ಎಂ ಮಾತಾಜಿ. ಓಕೆ, ಫಸ್ಟ್ ಪದ್ಮ ಮಾತಾಜಿ ನೀವು ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 18. ಪ್ರಲಂಬಾಸುರನ ಸಂಹಾರ. ವಿನಾಶಕ ಉರಿಯನ್ನು ಆರಿಸಿದ ನಂತರ ಕೃಷ್ಣನು ತನ್ನ ನೆಂಟರು, ಸ್ನೇಹಿತರು, ಹಸುಗಳು, ಕರುಗಳು, ಎತ್ತುಗಳು ಎಲ್ಲರಿಂದ ಸುತ್ತುವರಿಯಲ್ಪಟ್ಟು ಅವರು ಆಡುತ್ತಿದ್ದಂತೆ ವೃಂದಾವನವನ್ನು ಪ್ರವೇಶಿಸಿದ. ವೃಂದಾವನವು ಯಾವಾಗಲೂ ಹಸುಗಳಿಂದ ತುಂಬಿರುತ್ತದೆ. ಗೋಪಾಲ ಬಾಲಕರು ಮತ್ತು ಗೋಪಿಯರ ನಡುವೆ ಕೃಷ್ಣ ಮತ್ತು ಬಲರಾಮರು ಸಂತೋಷದಲ್ಲಿದ್ದಾಗ ಕ್ರಮೇಣ ಬೇಸಿಗೆಯು ಕಾಲಿಟ್ಟಿತು. ಭಾರತದಲ್ಲಿ ಬೇಸಿಗೆಯನ್ನು ಜನರು ಅಷ್ಟೇನು ಸ್ವಾಗತಿಸುವುದಿಲ್ಲ, ಏಕೆಂದ್ರೆ ತಡೆಯಲಾರದಷ್ಟು ಸೆಕೆಯಾಗುತ್ತದೆ. ಆದರೆ ವೃಂದಾವನದಲ್ಲಿ ಎಲ್ಲರಿಗೂ ಸಂತೋಷವಾಯಿತು, ಏಕೆಂದ್ರೆ ಅಲ್ಲಿ ಬೇಸಿಗೆಯು ವಸಂತ ಋತುವಿನಂತೆಯೇ ಇತ್ತು. ಕೃಷ್ಣ ಮತ್ತು ಬಲರಾಮರು ಬ್ರಹ್ಮ ಮತ್ತು ಶಿವರನ್ನು ನಿಯಂತ್ರಿಸುತ್ತಾರೆ. ಅವರು ವೃಂದಾವನದಲ್ಲಿ ಇದ್ದುದರಿಂದ ಬೇಸಿಗೆಯು ವಸಂತ ಋತುವಿನಂತೆ ಹಿತವಾಗಿತ್ತು. ವೃಂದಾವನದಲ್ಲಿ ಸದಾ ನೀರು ಧುಮುಕುತ್ತಿರುವ ಅನೇಕ ಜಲಪಾತಗಳಿದ್ದವು. ಅವುಗಳ ಶಬ್ದವು ಎಷ್ಟು ಮಧುರವಾಗಿತ್ತೆಂದರೆ ಚಿಮ್ಮಂಡೆಗಳ ಶಬ್ದವನ್ನು ಮುಚ್ಚಿಬಿಡುತ್ತಿತ್ತು. ಎಲ್ಲೆಡೆಯಲ್ಲೂ ನೀರು ಹರಿಯುವುದರಿಂದ ಕಾಡು ಸದಾ ಹಸಿರಾಗಿ ಸುಂದರವಾಗಿ ಕಾಣುತ್ತಿತ್ತು. ಓದ್ಲಾ ಮುಂದೆ ಸಾಕಾ? ಓದಿ ಮತ್ತೆ. ಬೇಸಿಗೆ ಉರಿಯುವ ಬಿಸಿಲಿನ ಅಥವಾ ತಾಪದ ಕಾಟ ವೃಂದಾವನದ ನಿವಾಸಿಗಳಿಗೆ ಇರಲಿಲ್ಲ. ವೃಂದಾವನದ ಕೆರೆಗಳ ಸುತ್ತ ಹಸಿರು ಹುಲ್ಲು, ಅಲ್ಲಿ ಕಲ್ಹಾರ, ಕಂಜೋಲ್ಪತ್ತದಂತಹ ಬಗೆ ಬಗೆಯ ತಾವರೆ ಹೂಗಳು ಹರಳುತ್ತವೆ. ವೃಂದಾವನದಲ್ಲಿ ಸುಳಿಯುವ ಗಾಳಿಯು ಈ ಹೂಗಳ ಸುವಾಸನೆಯ ಪರಾಗವನ್ನು ಒಯ್ಯುತ್ತಿದ್ದಿತು. ಯಮುನಾ ನದಿಯ ಅಲೆಗಳು, ಕೆರೆಗಳು ಮತ್ತು ಜಲಪಾತಗಳ ನೀರ ಹನಿಗಳು ವೃಂದಾವನದ ನಿವಾಸಿಗಳ ಮೈಯನ್ನು ಸ್ಪರ್ಶಿಸಿದಾಗ ಅವರಿಗೆ ತಂಪಾಗುತ್ತಿತ್ತು. ಆದುದರಿಂದ ಬೇಸಿಗೆಯಿಂದ ಅವರಿಗೆ ತೊಂದರೆಯಾಗುತ್ತಿರಲಿಲ್ಲ. ವೃಂದಾವನವು ಇಂತಹ ಸೊಗಸಾದ ಸ್ಥಳ. ಸದಾ ಹೂಗಳು ಅರಳುತ್ತಿರುತ್ತವೆ. ಅಲಂಕೃತವಾದ ಬಗೆ ಬಗೆಯ ಜಿಂಕೆಗಳು ಅಲ್ಲಿದ್ದವು. ಪಕ್ಷಿಗಳು ಕಲರವ ಮಾಡುತ್ತಿದ್ದವು. ನವಿಲುಗಳು ಕೇಕೆ ಹಾಕುತ್ತಿದ್ದವು ಮತ್ತು ಕುಣಿಯುತ್ತಿದ್ದವು. ದುಂಬಿಗಳು ಗೇಂಕಾರ ಮಾಡುತ್ತಿದ್ದವು. ಕೋಗಿಲೆಗಳು 5 ರಾಗಗಳಲ್ಲಿ ಸೊಗಸಾಗಿ ಹಾಡುತ್ತಿದ್ದವು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಸಂತೋಷದ ಆಗರವಾದ ಕೃಷ್ಣನು ತನ್ನ ಅಣ್ಣ ಬಲರಾಮ ಮತ್ತು ಇತರ ಗೋಪಬಾಲಕರೊಂದಿಗೆ ಕೊಳಲನ್ನು ನುಡಿಸುತ್ತಾ ಹವೆಯಲ್ಲಿ ಸವಿಯುತ್ತಾ ವೃಂದಾವನದ ಸುಂದರ ಅರಣ್ಯವನ್ನು ಪ್ರವೇಶಿಸಿದನು. ನವಿಲುಗರಿಗಳನ್ನು ಹೋಲುವ ಹೊಸ ಎಲೆಗಳನ್ನು ತಳೆದ ಗಿಡಮರಗಳ ನಡುವೆ ಅವರು ನಡೆದರು. ಈ ಹೂವುಗಳು ಅವರಿಗೆ ಮಾಲೆಗಳನ್ನು ಅರ್ಪಿಸಿದವು ಮತ್ತು ಕೇಸರಿ ಹುಡಿಯಿಂದ ಅಲಂಕಾರ ಮಾಡಿದವು. ಒಮ್ಮೊಮ್ಮೆ ಅವರು ಕುಣಿದರು, ಹಾಡಿದರು, ಮತ್ತೊಮ್ಮೆ ಒಬ್ಬರನ್ನೊಬ್ಬರು ಕುಸ್ತಿ ಆಡಿದರು. ಕೃಷ್ಣನು ನರ್ತನ ಮಾಡಿದಾಗ ಕೆಲವು ಗೋಪಬಾಲಕರು ಹಾಡಿದರು, ಇನ್ನು ಕೆಲವರು ಕೊಳಲನ್ನು ನುಡಿಸಿದರು, ಕೆಲವರು ಎಮ್ಮೆಯ ಕೊಂಬುಗಳನ್ನು ಊದಿದರು, ಕೆಲವರು ಅಣ್ಣ ನೀನು ತುಂಬಾ ಚೆನ್ನಾಗಿ ನರ್ತನ ಮಾಡುತ್ತಿ ಎಂದು ಹೊಗಳುತ್ತಾ ಚಪ್ಪಾಳೆ ತಟ್ಟಿದರು. ವಾಸ್ತವವಾಗಿ ಇವರೆಲ್ಲರೂ ಕೃಷ್ಣನ ಲೀಲೆಗಳಲ್ಲಿ ಅವರಿಗೆ ನೆರವಾಗಲು ಮೇಲಿನ ಲೋಕದಿಂದ ಬಂದ ದೇವತೆಗಳು
ಒಬ್ಬ ಕಲಾವಿದನು ಮತ್ತೊಬ್ಬ ಕಲಾವಿದನನ್ನು ಹೊಗಳಿ ಪ್ರೋತ್ಸಾಹಿಸುವಂತೆ ಗೋಪಬಾಲಕರ ಉಡುಪಿನಲ್ಲಿದ್ದ ಈ ದೇವತೆಗಳು ಕೃಷ್ಣನು ನರ್ತನ ಮಾಡುತ್ತಿದ್ದಾಗ ಅವನನ್ನು ಪ್ರೋತ್ಸಾಹಿಸಿದರು. ಅವರಿಗೆ ಬಲರಾಮನಿಗಾಗಲಿ ಕೃಷ್ಣನಿಗಾಗಲಿ ಚೂಡಾಕರ್ಮವಾಗಿರಲಿಲ್ಲ. ಆದುದರಿಂದ ಅವರ ಕೂದಲು ಕಾಗೆಯ ಗರಿಗಳಂತೆ ಗುಂಪಾಗಿದ್ದವು. ಅವರು ತಮ್ಮ ಸ್ನೇಹಿತರೊಂದಿಗೆ ಕಣ್ಣು ಮುಚ್ಚಾಲೆ ಆಡುತ್ತಿದ್ದರು, ಅಥವಾ ಕುಣಿದು ಕುಪ್ಪಳಿಸುತ್ತಿದ್ದರು, ಇಲ್ಲವೇ ಒಬ್ಬರನ್ನೊಬ್ಬರು ಕುಸ್ತಿ ಆಡುತ್ತಿದ್ದರು. ಕೆಲವೊಮ್ಮೆ ಅವನ ಸ್ನೇಹಿತರು ಸಂಕೀರ್ತನೆ ಮಾಡುತ್ತಾ ಕುಣಿಯುತ್ತಿದ್ದಾಗ ಕೃಷ್ಣನು, ಪ್ರೀತಿಯ ಗೆಳೆಯರೇ, ನೀವು ತುಂಬಾ ಸೊಗಸಾಗಿ ಕುಣಿಯುತ್ತಿದ್ದೀರಿ ಮತ್ತು ಹಾಡುತ್ತಿದ್ದೀರಿ ಎಂದು ಹೊಗಳುತ್ತಿದ್ದನು. ಹುಡುಗರು ಚೂರು ಮೇಲ್ ಮಾಡಿ ಮಾತಾಜಿ. ಹುಡುಗರು ಗಂಟೆಯಾಕಾರದ ಹಣ್ಣುಗಳು ಮತ್ತು ಗುಂಡು ಅಮಲಕ್ಕಿಗಳು ಇವುಗಳಿಂದ ಚೆಂಡಾಟ ಆಡುತ್ತಿದ್ದರು. ಒಮ್ಮೊಮ್ಮೆ ಅವರು ಒಬ್ಬರಿಗೊಬ್ಬರು ಸವಾಲು ಹಾಕುತ್ತಾ ಮುಟ್ಟುತ್ತಾ ಕಣ್ಣು ಮುಚ್ಚಾಲೆ ಆಟವನ್ನು ಆಡಿದರು. ಕಾಡಿನ ಜಿಂಕೆಗಳನ್ನು, ವಿವಿಧ ಪಕ್ಷಿಗಳನ್ನು ಅನುಕರಿಸಿದರು. ಒಟಗುಟ್ಟುವ ಕಪ್ಪೆಗಳನ್ನು ಅನುಕರಿಸಿ ಒಬ್ಬರನ್ನೊಬ್ಬರು ಹಾಸ್ಯ ಮಾಡಿದರು, ಇಲ್ಲವೇ ಮರಗಳ ಕೆಳಗೆ ಉಯ್ಯಾಲೆಯಾಡಿದರು. ತಮ್ಮಲ್ಲೇ ಮತ್ತು ಪ್ರಜೆಗಳ ಆಟವಾಡಿದರು. ಹೀಗೆ ಬಲರಾಮ ಮತ್ತು ಕೃಷ್ಣರು ತಮ್ಮ ಗೆಳೆಯರೊಂದಿಗೆ ಎಲ್ಲಾ ಬಗೆಯ ಆಟವಾಡುತ್ತಿದ್ದರು. ನದಿಗಳು, ಸರೋವರಗಳು, ತೊರೆಗಳು, ಸೊಗಸಾದ ಮರಗಳು ಮತ್ತು ಶ್ರೇಷ್ಠವಾದ ಹಣ್ಣುಗಳು, ಹೂವುಗಳು ತುಂಬಿದ್ದ ವೃಂದಾವನದ ಹಿತವಾದ ವಾತಾವರಣವನ್ನು ಸವಿದರು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಪ್ರೇಮದಾಗ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಒಮ್ಮೆ ಅವರು ಇಂತಹ ದಿವ್ಯ ಲೀಲೆಗಳಲ್ಲಿ ಮಗ್ನರಾಗಿದ್ದಾಗ ಪ್ರಲಂಬಾಸುರ ಎನ್ನುವ ದೊಡ್ಡ ರಾಕ್ಷಸನು ಅವರೊಡನೆ ಸೇರಿಕೊಂಡನು. ಬಲರಾಮ ಮತ್ತು ಕೃಷ್ಣರನ್ನು ಅಪಹರಿಸುವುದೇ ಅವನ ಉದ್ದೇಶ. ಕೃಷ್ಣನು ಗೋಪ ಬಾಲಕನಾಗಿ ಆಡುತ್ತಿದ್ದರೂ ದೇವೋತ್ತಮ ಪರಮ ಪುರುಷನಾದ ಅವನಿಗೆ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ತುಗಳು ಅರ್ಥವಾಗುತ್ತಿದ್ದವು. ಆದುದರಿಂದ ಪ್ರಲಂಬಾಸುರನು ಅವರ ಗುಂಪಿನಲ್ಲಿ ಸೇರಿಕೊಂಡಾಗ ಅವನನ್ನು ಕೊಲ್ಲುವುದು ಹೇಗೆ ಎಂದು ಕೃಷ್ಣನು ಯೋಚಿಸಲು ಪ್ರಾರಂಭಿಸಿದನು. ಆದರೆ ಬಹಿರಂಗವಾಗಿ ಅವನನ್ನು ಗೆಳೆಯನಂತೆ ಬರಮಾಡಿಕೊಂಡ. ಅವನು, ಪ್ರೀತಿಯ ಗೆಳೆಯ, ನಮ್ಮ ಆಟಗಳಲ್ಲಿ ಭಾಗವಹಿಸಲು ನೀನು ಬಂದದ್ದು ತುಂಬಾ ಒಳ್ಳೆಯದಾಯ್ತು ಎಂದನು. ತನ್ನ ಸ್ನೇಹಿತರನ್ನೆಲ್ಲಾ ಕರೆದು, ನಾವು ಜೋಡಿಗಳಲ್ಲಿ ಆಡೋಣ, ಜೋಡಿಗಳಾಗಿ ಒಬ್ಬರಿಗೊಬ್ಬರು ಸವಾಲು ಹಾಕೋಣ ಎಂದು ಹೇಳಿದನು. ಹುಡುಗರೆಲ್ಲ ಒಟ್ಟಿಗೆ ಸೇರಿದರು. ಕೆಲವರು ಕೃಷ್ಣನ ಪಕ್ಷವನ್ನು ಸೇರಿದರು, ಇನ್ನು ಕೆಲವರು ಬಲರಾಮನ ಕಡೆ ಸೇರಿ ಜೋಡಿಗಳಾಗಿ ಆಟವಾಡಲು ವ್ಯವಸ್ಥೆ ಮಾಡಿಕೊಂಡರು. ಸೋತವರು ಗೆದ್ದವರನ್ನು ತಮ್ಮ ಬೆನ್ನಿನ ಮೇಲೆ ಕೂಡಿಸಿಕೊಂಡು ಕೊಂಡೊಯ್ಯಬೇಕಾಗಿತ್ತು. ಅವರು ಆಟವನ್ನು ಪ್ರಾರಂಭಿಸಿದರು. ಆಟವಾಡುತ್ತಲೇ ಬಾಂಡೀರವನ ಕಾಡಿನಲ್ಲಿ ಸಾಗಿದರು. ಶ್ರೀರಾಮ ಮತ್ತು ವೃಷಭರಿದ್ದ ಬಲರಾಮನ ಪಕ್ಷವು ಗೆದ್ದಿತ್ತು. ಕೃಷ್ಣನ ಪಕ್ಷವು ಅವರನ್ನು ಬೆನ್ನಿನ ಮೇಲೆ ಕುಳ್ಳರಿಸಿಕೊಂಡು ಬಾಂಡೀರವನ ಕಾಡಿನಲ್ಲಿ ಕರೆದೊಯ್ಯಬೇಕಾಗಿತ್ತು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಸೋತದ್ದರಿಂದ ಶ್ರೀರಾಮನನ್ನು ಬೆನ್ನ ಮೇಲೆ ಕರೆದೊಯ್ಯಬೇಕಾಯಿತು. ಭದ್ರಸೇನನು ವೃಷಭನನ್ನು ಕರೆದೊಯ್ದನು. ಅವರ ಆಟವನ್ನು ಅನುಕರಿಸುತ್ತಾ ಗೋಪ ಬಾಲಕನ ವೇಷದಲ್ಲಿದ್ದ ಪ್ರಲಂಬಾಸುರನು ಬಲರಾಮನನ್ನು ತನ್ನ ಬೆನ್ನ ಮೇಲೆ ಕೂಡಿಸಿಕೊಂಡು ಹೊರಟ. ಪ್ರಲಂಬಾಸುರನು ರಾಕ್ಷಸರಲ್ಲೆಲ್ಲ ಬಹು ದೊಡ್ಡವನು. ಅವನು ಗೋಪಾಲಕರಲ್ಲೆಲ್ಲ ಕೃಷ್ಣನೇ ಅತ್ಯಂತ ಬಲಶಾಲಿ ಎಂದು ಲೆಕ್ಕ ಹಾಕಿದ್ದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ರತ್ನ ಮಾತಾಜಿ ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ರತ್ನ ಮಾತಾಜಿ. ಓಕೆ. ರೇಖಾ ಬಂಗೇರ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕೃಷ್ಣನ ಸಹವಾಸವನ್ನು ತಪ್ಪಿಸಿಕೊಳ್ಳಲು ಪ್ರಲಂಬಾಸುರನು ಬಲರಾಮನನ್ನು ಬಹುದೂರ ಕರೆದೊಯ್ದನು. ರಾಕ್ಷಸನೇನು ಬಹು ಬಲಶಾಲಿಯೇ ನಿಜ, ಆದರೆ ಅವನು ಪರ್ವತ ಸದೃಶನಾದ ಬಲರಾಮನನ್ನು ಬೆನ್ನಿನ ಮೇಲೆ ಕೂಡಿಸಿಕೊಂಡಿದ್ದ. ಅವನಿಗೆ ಭಾರದ ಅರಿವಾಗತೊಡಗಿತು. ಆಗ ಅವನು ತನ್ನ ನಿಜವಾದ ರೂಪವನ್ನು ತಳೆದನು. ಅವನು ನಿಜ ರೂಪವನ್ನು ತಳೆದಾಗ ಬಂಗಾರದ ಶಿರಾಸ್ತ್ರಾಣ ಮತ್ತು ಕರ್ಣಾಭರಣಗಳಿಂದ ಅಲಂಕೃತನಾಗಿದ್ದ. ಚಂದ್ರನನ್ನು ಕರೆದೊಯ್ಯುವ ಮಿಂಚು ಸೇರಿದ ಮೋಡದಂತೆ ಕಾಣುತ್ತಿದ್ದ. ಮೋಡದವರೆಗೆ ರಾಕ್ಷಸನ ದೇಹವು ವಿಸ್ತರಿಸುತ್ತಿದ್ದನ್ನು ಬಲರಾಮನು ನೋಡಿದ. ರಾಕ್ಷಸನ ಕಣ್ಣುಗಳು ಉರಿಯಂತೆ ಪ್ರಜ್ವಲಿಸುತ್ತಿದ್ದವು ಮತ್ತು ಹರಿತವಾದ ಹಲ್ಲುಗಳಿಂದ ಬಾಯಿಯು ಹೊಳೆಯುತ್ತಿತ್ತು. ರಾಕ್ಷಸನ ಸ್ವರೂಪವನ್ನು ಕಂಡು ಮೊದಲು ಬಲರಾಮನಿಗೆ ಆಶ್ಚರ್ಯವಾಯಿತು. ನನ್ನನ್ನು ಕರೆದೊಯ್ಯುವ ಈತನು ಇದ್ದಕ್ಕಿದ್ದಂತೆ ಎಲ್ಲ ರೀತಿಯಲ್ಲಿ ಬದಲಾದದ್ದು ಹೇಗೆ ಎಂದು ಆಶ್ಚರ್ಯಪಟ್ಟನು. ತಿಳಿಯಾದ ಮನಸ್ಸುದ್ದರಿಂದ ತನ್ನನ್ನು ಕೊಲ್ಲಲು ಉದ್ದೇಶಿಸಿದ ರಾಕ್ಷಸನೊಬ್ಬನು ತನ್ನ ಸ್ನೇಹಿತರಿಂದ ದೂರ ಒಯ್ಯುತ್ತಿದ್ದಾನೆ ಎಂದು ಬಹುಬೇಗ ಅರ್ಥ ಮಾಡಿಕೊಂಡ. ಕೂಡಲೇ ಅವನು ಸ್ವರ್ಗಲೋಕಗಳ ಅರಸನು ಪರ್ವತವನ್ನು ತನ್ನ ಸಿಡಿಲಿನಿಂದ
ಪ್ರಹಾರ ಮಾಡುವಂತೆ ರಾಕ್ಷಸನ ತಲೆಗೆ ಹೊಡೆದನು. ಬಲರಾಮನ ಮುಷ್ಟಿಯ ಹೊಡೆತದಿಂದ ರಾಕ್ಷಸನು ಸತ್ತು ಕೆಳಗೆ ಬಿದ್ದನು. ಅವನ ತಲೆ ಜಜ್ಜಿ ಹೋಗಿ ಬಾಯಿಂದ ರಕ್ತ ಹರಿಯುತ್ತಾ ಸತ್ತ ಹಾವಿನಂತೆ ಬಿದ್ದನು. ರಾಕ್ಷಸನು ಬಿದ್ದಾಗ ಭಯಂಕರ ಶಬ್ದವಾಯಿತು. ಅರಸ ಇಂದ್ರನ ಸಿಡಿಲಿನ ಹೊಡೆತದಿಂದ ದೊಡ್ಡ ಬೆಟ್ಟವೊಂದು ಉರುಳಿದಂತೆ ಶಬ್ದವಾಯಿತು. ಹುಡುಗರೆಲ್ಲ ಆ ಸ್ಥಳಕ್ಕೆ ಓಡಿ ಬಂದರು. ಆ ಭಯಂಕರ ದೃಷ್ಟವನ್ನು ನೋಡಿ ಭಲೆ ಭಲೆ ಎಂದು ಬಲರಾಮನನ್ನು ಹೊಗಳಿದರು. ಸಾವಿನಿಂದ ಅವನು ಹಿಂತಿರುಗಿ ಬಂದನೆಂದು ಯೋಚಿಸುತ್ತಾ ಅವರೆಲ್ಲ ಬಹು ಪ್ರೀತಿಯಿಂದ ಬಲರಾಮನನ್ನು ಆಲಂಗಿಸಿದರು ಮತ್ತು ತಮ್ಮ ಅಭಿನಂದನೆಗಳನ್ನು ಆಶೀರ್ವಾದಗಳನ್ನು ಹೇಳಿದರು. ಸ್ವರ್ಗಲೋಕದ ದೇವತೆಗಳೆಲ್ಲ ಬಹು ತೃಪ್ತಿಯಿಂದ ಬಲರಾಮನ ದಿವ್ಯ ದೇಹದ ಮೇಲೆ ಹೂಮಳೆಗೆರೆದರು ಮತ್ತು ಮಹಾರಾಕ್ಷಸನಾದ ಪ್ರಲಂಬಾಸುರನನ್ನು ಕೊಂದುದಕ್ಕಾಗಿ ತಮ್ಮ ಆಶೀರ್ವಾದಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸಿದರು. ಪ್ರಲಂಬಾಸುರ ಸಂಹಾರ ಎಂಬ 18ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಇಲ್ಲಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಧ್ಯಾಯ 18 ಪ್ರಲಂಬಾಸುರ ಸಂಹಾರ. ವಿನಾಶಕ ಉರಿಯನ್ನು ಆರಿಸಿದ ನಂತರ ಅಲ್ಲಿ ಕೃಷ್ಣ ತನ್ನ ನೆಂಟರು, ಸ್ನೇಹಿತರು, ಹಸುಗಳು, ಕರುಗಳು, ಎತ್ತುಗಳು ಎಲ್ಲದರಿಂದ ಸುತ್ತುವರಿಯಲ್ಪಟ್ಟು ಅವರು ಆಡುತ್ತಿದ್ದಂತೆ ವೃಂದಾವನವನ್ನು ಪ್ರವೇಶಿಸಿದ. ಅಲ್ಲಿ ವೃಂದಾವನ ಯಾವಾಗ್ಲೂ ಹಸುಗಳಿಂದ ತುಂಬಿರ್ತಿತ್ತು. ಗೋಪಾಲಕ, ಬಾಲರು ಮತ್ತು ಗೋಪಿಯರ ನಡುವೆ ಕೃಷ್ಣ ಮತ್ತು ಬಲರಾಮರು ಸಂತೋಷದಲ್ಲಿ ಇದ್ದಾಗ ಕ್ರಮೇಣ ಬೇಸಿಗೆ ಬಂತು ಕಾಲಿಟ್ಟಿದ್ದಲ್ಲಿ. ಭಾರತದಲ್ಲಿ ಬೇಸಿಗೆಯನ್ನು ಜನರು ಅಷ್ಟೇನು ಸ್ವಾಗತಿಸುವುದು ಇಲ್ಲ, ಏಕೆಂದ್ರೆ ಇಲ್ಲಿ ತಡೆಯಲಾರದಷ್ಟು ಸೆಕೆ ಆಗ್ತದೆ. ಆದರೆ ವೃಂದಾವನದಲ್ಲಿ ಎಲ್ಲರಿಗೂ ಸಂತೋಷವಾಯಿತು, ಏಕೆಂದ್ರೆ ಅಲ್ಲಿ ಬೇಸಿಗೆಯು ವಸಂತ ಋತುವಿನಂತೆ ಇತ್ತು. ಕೃಷ್ಣ ಮತ್ತು ಬಲರಾಮರು ಬ್ರಹ್ಮ ಮತ್ತು ಶಿವರನ್ನು ನಿಯಂತ್ರಿಸುತ್ತಾರೆ. ಅವರು ವೃಂದಾವನದಲ್ಲಿ ಇದ್ದುದರಿಂದ ಬೇಸಿಗೆಯ ವಸಂತ ಋತುವಿನಂತೆ ಹಿತವಾಗಿ ಇತ್ತು. ವೃಂದಾವನದಲ್ಲಿ ಸದಾ ನೀರು ಧುಮುಕುತ್ತಿರುವ ಅನೇಕ ಜಲಪಾತಗಳು ಇದ್ದವು. ಅವುಗಳ ಶಬ್ದವು ಎಷ್ಟು ಮಧುರವಾಗಿತ್ತೆಂದ್ರೆ ಚಿಮ್ಮಂಡೆಗಳ ಶಬ್ದವನ್ನು ಮುಚ್ಚಿಬಿಡ್ತಿದ್ದದು. ಎಲ್ಲೆಡೆಯಲ್ಲಿಯೂ ನೀರು ಹರಿಯುವುದರಿಂದ ಕಾಡು ಸದಾ ಹಸಿರಾಗಿ ಸುಂದರವಾಗಿ ಕಾಣ್ತಿತ್ತು. ಬೇಸಿಗೆಯಲ್ಲಿ ಉರಿಯುವ ಬಿಸಿಲಿನ ಅಥವಾ ತಾಪದ ಕಾಟ ವೃಂದಾವನದ ನಿವಾಸಿಗಳಿಗೆ ಇರ್ತಿರ್ಲಿಲ್ಲ. ವೃಂದಾವನದ ಕೆರೆಗಳ ಸುತ್ತ ಹಸಿರು ಹುಲ್ಲು, ಅಲ್ಲಿ ಕಾಲಾರ ಕಂಜೋ ತಲ್ಪ ಅದಂತಹ ಬಗೆ ಬಗೆಯ ತಾವರೆ ಹೂಗಳು ಹರಡುತ್ತವಿತ್ತು. ವೃಂದಾವನದಲ್ಲಿ ಸುಳಿಯುವ ಗಾಳಿಯು ಈ ಹೂಗಳ ಸುವಾಸನೆಯ ಪರಾಗವನ್ನು ಅಲ್ಲಿ ಒಯ್ತಾ ಇತ್ತು. ಯಮುನಾ ನದಿಯ ಅಲೆಗಳು, ಕೆರೆಗಳು ಮತ್ತು ಜಲಪಾತಗಳ ನೀರ ಹನಿಗಳ ವೃಂದಾವನದ ನಿವಾಸಿಗಳ ಮೈಯನ್ನು ಸ್ಪರ್ಶಿಸಿದಾಗ ಅವರಿಗೆ ತಂಪಾಗ್ತಿತ್ತು. ಆದುದರಿಂದ ಬೇಸಿಗೆಯಿಂದ ಅವರಿಗೇನು ತೊಂದರೆ ಆಗ್ತಿರ್ಲಿಲ್ಲ. ವೃಂದಾವನವು ಇಂತಹ ಸೊಗಸಾದ ಒಂದು ಸ್ಥಳ. ಸದಾ ಅಲ್ಲಿ ಹೂಗಳು ಅರಳುತ್ತದೆ. ಅಲಂಕೃತವಾದ ಬಗೆ ಬಗೆಯ ಜಿಂಕೆಗಳು ಅಲ್ಲಿ ಇದ್ದವು. ಪಕ್ಷಿಗಳು ಕಲರವ ಮಾಡ್ತಿದ್ದವು. ನವಿಲುಗಳು ಕೇಕೆ ಹಾಕ್ತಿದ್ದವು ಮತ್ತೆ ಕುಣಿಯುತ್ತಿದ್ದವು. ದುಂಬಿಗಳು ಜೇಂಕಾರ ಮಾಡ್ತಿದ್ದವು. ಕೋಗಿಲೆಗಳು 5 ರಾಗಗಳಲ್ಲಿ ಸೊಗಸಾಗಿ ಹಾಡುತ್ತಿದ್ದವು. ಸಂತೋಷದ ಆಗರವಾದ ಕೃಷ್ಣನು ತನ್ನ ಅಣ್ಣ ಬಲರಾಮ ಮತ್ತು ಇತರ ಗೋಪಬಾಲಕರೊಂದಿಗೆ ಕೊಳಲನ್ನು ನುಡಿಸುತ್ತಾ ಹವೆಯನ್ನು ಸವಿಯುತ್ತಾ ವೃಂದಾವನದ ಸುಂದರವಾದ ಅರಣ್ಯವನ್ನು ಪ್ರವೇಶಿಸ್ತಾರೆ. ನವಿಲುಗರಿಗಳನ್ನು ಹೋಲುವ ಹೊಸ ಎಲೆಗಳನ್ನು ತಳೆದ ಆ ಗಿಡಮರಗಳ ನಡುವೆ ಅವರು ನಡೀತಾರೆ. ಈ ಹೂಗಳು ಅವರಿಗೆ ಮಾಲೆಗಳನ್ನು ಅರ್ಪಿಸಿದವು ಮತ್ತು ಕೇಸರಿ ಉಡಿಯಿಂದ ಅಲಂಕಾರ ಮಾಡಿದವು. ಒಮ್ಮೊಮ್ಮೆ ಅವರು ಕುಣಿತಿದ್ರು, ಹಾಡಿದ್ರು, ಮತ್ತೊಮ್ಮೆ ಒಬ್ಬರು ಕುಸ್ತಿ ಆಡಿದ್ರು. ಕೃಷ್ಣನು ನರ್ತನೆ ಮಾಡಿದಾಗ ಕೆಲವು ಗೋಪಬಾಲಕರು ಹಾಡ್ತಾರೆ, ಇನ್ನು ಕೆಲವರು ಕೊಳಲನ್ನು ನುಡಿಸ್ತಾರೆ, ಇನ್ನು ಕೆಲವರು ಎಮ್ಮೆಯ ಕೊಂಬುಗಳು ಅದನ್ನು ಊದ್ತಾರೆ. ಕೆಲವರು ಅಣ್ಣ ನೀನು ತುಂಬಾ ಚೆನ್ನಾಗಿ ನರ್ತನೆ ಮಾಡ್ತಿದ್ದೆ ಅಂತ ಹೊಗಳ್ತಾ ಚಪ್ಪಾಳೆಯನ್ನು ತಟ್ಟಿದ್ರು. ವಾಸ್ತವವಾಗಿ ಇವರೆಲ್ಲರೂ ಕೃಷ್ಣನ ಲೀಲೆಗಳಲ್ಲೇ ಅವರಿಗೆ ನೆರವಾಗಲು ಮೇಲಿನ ಲೋಕದಿಂದ ಬಂದಂತಹ ದೇವತೆಗಳು. ಒಬ್ಬ ಕಲಾವಿದನು ಮತ್ತೊಬ್ಬ ಕಲಾವಿದನನ್ನು ಹೊಗಳಿ ಪ್ರೋತ್ಸಾಹಿಸುವಂತೆ ಗೋಪಬಾಲಕರ ಉಡುಪಿನಲ್ಲಿದ್ದ ಈ ದೇವತೆಗಳು ಕೃಷ್ಣನು ನರ್ತನೆ ಮಾಡುತ್ತಿರುವಾಗ ಅವರನ್ನು ಪ್ರೋತ್ಸಾಹಿಸಿದರು. ಅವರಿಗೆ ಬಲರಾಮನಿಗಾಗ್ಲಿ ಕೃಷ್ಣನಿಗಾಗ್ಲಿ ಚೂಡ ಕರ್ಮವಾಗಿರಲಿಲ್ಲ.
ಆದ್ದರಿಂದ ಅವರ ಕೂದಲು ಕಾಗೆ ಗರಿಗಳಂತೆ ಗುಂಪಾಗಿ ಇದ್ದವು. ಅವರು ತಮ್ಮ ಸ್ನೇಹಿತರೊಂದಿಗೆ ಕಣ್ಣು ಮುಚ್ಚಾಲೆ ಆಟ ಆಡ್ತಿದ್ರು ಅಥವಾ ಕುಣಿದು ಕುಪ್ಪಳಿಸ್ತಿದ್ರು, ಇಲ್ಲವೇ ಒಬ್ಬರನ್ನೊಬ್ಬರು ಕುಸ್ತಿಯನ್ನು ಆಡ್ತಿದ್ರು. ಕೆಲವೊಮ್ಮೆ ಅವನ ಸ್ನೇಹಿತರು ಸಂಕೀರ್ತನೆ ಮಾಡುತ್ತಾ ಕುಣಿಯುತ್ತಿದ್ದಾಗ ಕೃಷ್ಣನು, ಪ್ರೀತಿಯ ಗೆಳೆಯರೇ, ನೀವು ತುಂಬಾ ಸೊಗಸಾಗಿ ಕುಣಿಯುತ್ತಿದ್ದೀರಾ, ಹಾಡುತ್ತಿದ್ದೀರಾ ಎಂದು ಹೊಗಳ್ತಾ ಇರ್ತಾನೆ. ಹುಡುಗರು ಗಂಟೆ ಆಕಾರದ ಆ ಹಣ್ಣುಗಳು ಮತ್ತು ಗುಂಡು ಅಮಲಕ್ಕಿಗಳು ಇವುಗಳಿಂದ ಚೆಂಡಾಟವನ್ನು ಆಡ್ತಿದ್ರು. ಒಮ್ಮೊಮ್ಮೆ ಅವರು ಒಬ್ಬರಿಗೊಬ್ಬರು ಸವಾಲಾಗ್ತಾ ಮುಟ್ಟುತ್ತಾ ಕಣ್ಣು ಮುಚ್ಚಲೆ ಆ ಆಟವನ್ನು ಕೂಡ ಆಡಿದ್ರು. ಕಾಡಿನ ಜಿಂಕೆಗಳನ್ನು, ವಿವಿಧ ಪಕ್ಷಿಗಳನ್ನು ಕೂಡ ಅನುಕರಿಸ್ತಿದ್ರು. ವಟಗುಟ್ಟುವ ಕಪ್ಪೆಗಳನ್ನು ಅನುಕರಿಸಿ ಒಬ್ಬರನ್ನೊಬ್ಬರು ಹಾಸ್ಯ ಮಾಡ್ತಾರೆ, ಇಲ್ಲವೇ ಮರಗಳ ಕೆಳಗೆ ಉಯ್ಯಾಲೆ ಆಡಿದ್ರು. ತಮ್ಮಲ್ಲೇ ರಾಜ ಮತ್ತು ಪ್ರಜೆಗಳ ಆಟವಾಡಿದ್ರು. ಹೀಗೆ ಬಲರಾಮ ಮತ್ತು ಕೃಷ್ಣರು ತಮ್ಮ ಗೆಳೆಯರೊಂದಿಗೆ ಎಲ್ಲಾ ಬಗೆಯ ಆಟವನ್ನು ಆಡ್ತಿದ್ರು. ನದಿಗಳು, ಸರೋವರಗಳು, ತೊರೆಗಳು, ಸೊಗಸಾದ ಮರಗಳು ಮತ್ತು ಶ್ರೇಷ್ಠವಾದ ಹಣ್ಣುಗಳು, ಹೂವುಗಳು ತುಂಬಿದ್ದ ಆ ವೃಂದಾವನದ ಹಿತವಾದ ವಾತಾವರಣವನ್ನು ಸವಿದ್ರು. ಒಮ್ಮೆ ಅವರು ಇಂತಹ ದಿವ್ಯ ಲೀಲೆಗಳಲ್ಲಿ ಮಗ್ನರಾಗಿದ್ದಾಗ ಪ್ರಲಾಂಬಸುರ ಎನ್ನುವ ಒಬ್ಬ ದೊಡ್ಡ ರಾಕ್ಷಸನು ಅವರೊಡನೆ ಸೇರಿಕೊಳ್ತಾನೆ. ಬಲರಾಮ ಮತ್ತು ಕೃಷ್ಣರನ್ನು ಅಪಹರಿಸುವುದೇ ಅವನ ಉದ್ದೇಶ ಇತ್ತು. ಕೃಷ್ಣನು ಒಬ್ಬ ಬಾಲಕನಾಗಿ ಆಡುತ್ತಿದ್ರು. ದೇವೋತ್ತಮ ಪರಮಪುರುಷನಾದ ಅವನಿಗೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ತುಗಳ ಬಗ್ಗೆ ಅರ್ಥವಾಗ್ತಿತ್ತು. ಆದುದರಿಂದ ಇಲ್ಲಿ ಪ್ರಲಾಂಬಾಸುರನು ಅವರ ಗುಂಪಿನಲ್ಲಿ ಸೇರಿಕೊಂಡಾಗ ಅವನನ್ನು ಕೊಲ್ಲುವುದು ಹೇಗೆ ಅಂತ ಕೃಷ್ಣನು ಯೋಚಿಸಲು ಪ್ರಾರಂಭಿಸ್ತಾನೆ. ಆದರೆ ಬಹಿರಂಗವಾಗಿ ಅವನನ್ನು ಗೆಳೆಯನಂತೆ ಬರಮಾಡಿಕೊಂಡ ಅವನು, ಪ್ರೀತಿಯ ಗೆಳೆಯ, ನಮ್ಮ ಆಟಗಳಲ್ಲಿ ಭಾಗವಹಿಸಲು ನೀನು ಬಂದದ್ದು ತುಂಬಾ ಒಳ್ಳೆದಾಯ್ತು ಅಂತ ಹೇಳ್ತಾನೆ. ತನ್ನ ಸ್ನೇಹಿತರನ್ನೆಲ್ಲ ಕರೆದು, ನಾವು ಜೋಡಿಗಳಲ್ಲಿ ಆಡೋಣ, ಜೋಡಿಗಳಾಗಿ ಒಬ್ಬರಿಗೊಬ್ಬರು ಸವಾಲು ಹಾಕೋಣ ಅಂತ ಹೇಳ್ತಾರೆ. ಆ ಹುಡುಗರೆಲ್ಲ ಒಟ್ಟಿಗೆ ಸೇರ್ತಾರೆ. ಕೆಲವರು ಕೃಷ್ಣನ ಪಕ್ಷವನ್ನು ಸೇರಿದ್ರು, ಇನ್ನು ಕೆಲವರು ಬಲರಾಮನ ಕಡೆ ಸೇರಿ ಜೋಡಿಗಳಾಗಿ ಆಟವಾಡಲು ವ್ಯವಸ್ಥೆ ಮಾಡಿಕೊಳ್ತಾರೆ. ಸೋತವರು ಗೆದ್ದವರನ್ನು ತಮ್ಮ ಬೆನ್ನಿನ ಮೇಲೆ ಕೂಡಿಸಿಕೊಂಡು ಕೊಂಡೊಯ್ಯಬೇಕಾಗಿತ್ತು. ಅವರು ಆಟವನ್ನು ಪ್ರಾರಂಭಿಸಿದ್ರು. ಆಟವಾಡುತ್ತಲೇ ಬಾಂಡೀರವನ ಆ ಕಾಡಿನಲ್ಲಿ ಅವರು ಸಾಕ್ತಾರೆ. ಶ್ರೀರಾಮ ಮತ್ತೆ ವೃಷಭರಿದ್ದ ಬಲರಾಮನ ಪಕ್ಷವು ಗೆದ್ದಿತ್ತು. ಕೃಷ್ಣನ ಪಕ್ಷವು ಅವರ ಬೆನ್ನಿನ ಮೇಲೆ ಕೂರಿಸಿಕೊಂಡು ಬಾಂಡೀರವನ ಕಾಡಿನಲ್ಲಿ ಕರೆದೊಯ್ಯಬೇಕಾಗಿತ್ತು. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಸೋತದ್ರಿಂದ ಇಲ್ಲಿ ಶ್ರೀರಾಮನನ್ನು ಬೆನ್ನ ಮೇಲೆ ಬೇಕಾಯ್ತು. ಇಲ್ಲಿ ಭದ್ರಸೇನನು ವೃಷಭನನ್ನು ಕರೆದೊಯ್ದನು. ಅವರ ಆಟವನ್ನು ಅನುಕರಿಸುತ್ತಾ ಗೋಪಬಾಲಕನ ವೇಷದಲ್ಲಿದ್ದ ಪ್ರಲಾಂಬಾಸುರನು ಬಲರಾಮನನ್ನು ತನ್ನ ಬೆನ್ನ ಮೇಲೆ ಕೂಡಿಸಿಕೊಂಡು ಹೊರಡ್ತಾನೆ. ಪ್ರಲಾಂಬಾಸುರನು ರಾಕ್ಷಸರಲ್ಲೆಲ್ಲ ಬಹು ದೊಡ್ಡವನು. ಅವನು ಗೋಪಬಾಲಕರಲ್ಲೆಲ್ಲ ಕೃಷ್ಣನೇ ಅತ್ಯಂತ ಬಲಶಾಲಿ ಎಂದು ಲೆಕ್ಕ ಹಾಕಿದನು. ಕೃಷ್ಣನ ಸವಾಸವನ್ನು ತಪ್ಪಿಸಿಕೊಳ್ಳಲು ಪ್ರಲಾಂಬಾಸುರನು ಬಲರಾಮನನ್ನು ಬಹುದೂರ ಕರೆದುಕೊಂಡು ಹೋಗ್ತಾನೆ. ರಾಕ್ಷಸನೇನೋ ಬಹುಶಾಲಿ, ಹೌದು ನಿಜ, ಆದರೆ ಅವನು ಪರ್ವತ ಸದೃಶನಾದ ಬಾಲರಾಮನನ್ನು ಬೆನ್ನಿನ ಮೇಲೆ ಕೂಡಿಸಿಕೊಂಡಿದ್ದ. ಅವನಿಗೆ ಭಾರದ ಅರಿವಾಗತೊಡಗಿತ್ತು. ಆಗ ಅವನು ತನ್ನ ನಿಜವಾದ ರೂಪವನ್ನು ತಾಳ್ತಾನೆ. ಅವನ ನಿಜ ರೂಪವನ್ನು ತಳೆದಾಗ ಅದು ಬಂಗಾರದ ಶಿರಸ್ತ್ರಾಣ ಮತ್ತು ಕರ್ಣಾಭರಣಗಳಿಂದ ಅಲಂಕೃತನಾಗಿದ್ದ. ಚಂದ್ರನನ್ನು ಕರೆದೊಯ್ಯುವ ಮಿಂಚು ಸೇರಿದ ಮೋಡದಂತೆ ಕಾಣ್ತಿದ್ದ. ಮೋಡದವರೆಗೆ ರಾಕ್ಷಸನ ದೇಹವು ವಿಸ್ತರಿಸಿದುದನ್ನು ಬಲರಾಮ ನೋಡ್ತಾನೆ. ರಾಕ್ಷಸನ ಕಣ್ಣುಗಳು ಉರಿಯಂತೆ ಪ್ರಜ್ವಲಿಸ್ತಾ ಇದ್ದವು. ಆ ಹರಿತವಾದ ಹಲ್ಲುಗಳಿಂದ ಬಾಯಿ ಹೊಳೆಯುತ್ತಿತ್ತು. ರಾಕ್ಷಸನ ಸ್ವರೂಪವನ್ನು ಕಂಡು ಮೊದಲು ಬಲರಾಮನಿಗೆ ಆಶ್ಚರ್ಯ ಆಗ್ತದೆ. ಆಮೇಲೆ ನನ್ನನ್ನು ಕರೆದೊಯ್ಯುವ ಈತನು ಇದ್ದಕ್ಕಿದ್ದಂತೆ ಎಲ್ಲಾ ರೀತಿಯಲ್ಲಿ ಬದಲಾದದ್ದು ಹೇಗೆ ಅಂತೇಳಿ ಆಶ್ಚರ್ಯ ಪಡ್ತಾನೆ. ತಿಳಿಯಾದ ಮನಸ್ಸಿನಿದ್ದುದರಿಂದ ತನ್ನನ್ನು ಕೊಲ್ಲಲು ಉದ್ದೇಶಿಸಿದ ರಾಕ್ಷಸನೊಬ್ಬನು ತನ್ನನ್ನು ಸ್ನೇಹಿತರಿಂದ ದೂರ ಒಯ್ಯುತ್ತಿದ್ದಾನೆಂದು ಬಹು ಬೇಗ ಇವನಿಗೆ ಅರ್ಥ ಆಗ್ತದೆ. ಯಾರಿಗೆ? ಬಲರಾಮನಿಗೆ. ಕೂಡಲೇ ಅವನು ಸ್ವರ್ಗಲೋಕಗಳ ಅರಸನು ಆ ಪರ್ವತವನ್ನು ತನ್ನ ಸಿಡಿಲಿನಿಂದ ಪ್ರಹಾರ ಮಾಡುವಂತೆ ರಾಕ್ಷಸನ ತಲೆಗೆ ಒಂದು ಹೊಡಿತಾನೆ. ಬಲರಾಮನ ಮುಷ್ಟಿಯ ಹೊಡೆತದಿಂದ ರಾಕ್ಷಸನು ಸತ್ತು ಕೆಳಗೆ ಬೀಳ್ತಾನೆ. ಅವನ ತಲೆ ಜಜ್ಜಿ ಹೋಗಿ ಬಾಯಿಂದ ರಕ್ತ ಹರಿಯುತ್ತಾ ಸತ್ತ ಹಾವಿನಂತೆ ಬೀಳ್ತಾನೆ. ರಾಕ್ಷಸನು ಬಿದ್ದಾಗ ಅಲ್ಲಿ ಭಯಂಕರ ಶಬ್ದ ಆಗ್ತದೆ.
ಅರಸ ಇಂದ್ರನ ಸಿಡಿಲಿನ ಹೊಡೆತದಿಂದ ದೊಡ್ಡ ಬೆಟ್ಟವೊಂದು ಅಂತಹ ಶಬ್ದವಾಯಿತು. ಹುಡುಗರೆಲ್ಲ ಆ ಸ್ಥಳಕ್ಕೆ ಓಡಿ ಬರ್ತಾರೆ. ಆ ಭಯಂಕರ ದೃಶ್ಯವನ್ನು ನೋಡಿ ಭಲೆ ಭಲೆ ಎಂದು ಬಲರಾಮನನ್ನು ಹೊಗಳ್ತಾರೆ. ಸಾವಿನಿಂದ ಅವನು ಹಿಂದಿರುಗಿ ಬಂದನೆಂದು ಯೋಚಿಸುತ್ತಾ ಅವರೆಲ್ಲ ಬಹು ಪ್ರೀತಿಯಿಂದ ಬಲರಾಮನನ್ನು ಆಲಿಂಗಿಸಿದರು ಮತ್ತು ತಮ್ಮ ಅಭಿನಂದನೆಗಳನ್ನು ಆಶೀರ್ವಾದಗಳನ್ನು ಹೇಳಿದ್ರು. ಸ್ವರ್ಗಲೋಕದ ದೇವತೆಗಳೆಲ್ಲ ಬಹು ತೃಪ್ತಿಯಿಂದ ಬಲರಾಮನ ಆ ದಿವ್ಯ ದೇಹದ ಮೇಲೆ ಹೂಮಳೆಗೆರೆದರು ಮತ್ತು ಮಹಾರಾಕ್ಷಸನಾದ ಪ್ರಲಾಭಾಸುರನನ್ನು ಕೊಂದದ್ದಕ್ಕಾಗಿ ತಮ್ಮ ಆಶೀರ್ವಾದಗಳನ್ನು ಹಾಗೂ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾರೆ. ಇಲ್ಲಿ ಪ್ರಲಾಭಾಸುರ ಸಂಹಾರ ಎಂಬ 18ನೇ ಅಧ್ಯಾಯನ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೊದಲಿನ ಕಾಲದ ಆ ಚಿಂದಿ ದಂಡು ಮತ್ತೆ ಎಂತ ಕುಂಟಬಿಲ್ಲೆ ಇನ್ನೇನೋ ಆಟಗಳು ಇತ್ತು, ಕಣ್ಣು ಮುಚ್ಚಾಲೆ. ಆದ್ರೆ ಈಗಿನ ಮಕ್ಕಳಿಗೆ ಅದು ಆಟ ಇದೆಯಾ? ಜೋಡಿ ಆಟ ಏನೇನೋ ಆಟ ಈಗಿನ ಮಕ್ಕಳಿಗೆ ಈಗ ಮೊಬೈಲ್. ಕುಂಟಬಿಲ್ಲೆ ಇದೆ ಮಾತಾಜಿ, ಹಾಪ್ ಸ್ಕಾಚ್ ಅಂತ ಇಲ್ಲೇ ಆಡ್ತಾರೆ. ಹಾ ಬೇರೆದೆಲ್ಲ ಇಲ್ಲ. ಹೌದು. ಆದ್ರೂ ಈಗ ನಮ್ಮ ಮಂಗಳೂರಲ್ಲಿ ಅಂತ ನಾನು ನೋಡ್ಲಿಲ್ಲ ಮಕ್ಕಳು ಕುಂಟಬಿಲ್ಲೆ ಆಡುದು. ಇದು ಖೋಖೋ, ಥ್ರೋಬಾಲ್, ವಾಲಿಬಾಲ್ ಆಡ್ತಾರೆ. ರಿಂಗ್ ಅಂತ ಆಡ್ತಾರೆ. ರಿಂಗ್ ಸಹ. ರೋಹಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕಾಡು ಕಿಚ್ಚನ್ನು ಬಚ್ಚಿಸಿದ್ದು. ಕೃಷ್ಣ, ಬಲರಾಮ ಮತ್ತು ಅವನ ಸ್ನೇಹಿತರು ಮೇಲೆ ವರ್ಣಿಸಿದ ಆಟಗಳಲ್ಲಿ ಮಗ್ನರಾಗಿದ್ದಾಗ ಅವರು ಗಮನ ಕೊಡದೇ ಇದ್ದುದರಿಂದ ಗೋಗಳು ತಾವೇ ಅಳಿಯಲು ಹೊರಟು ಬಿಟ್ಟವು. ಹೊಸದಾಗಿ ಬೆಳೆದ ಹುಲ್ಲಿನಿಂದ ಆಕರ್ಷಿತರಾಗಿ ಕಾಡಿನಲ್ಲಿ ಬಹುದೂರ ಹೋಗಿಬಿಟ್ಟವು. ಮೇಕೆಗಳು, ಗೋಗಳು ಮತ್ತು ಎಮ್ಮೆಗಳು ಕಾಡಿನಿಂದ ಕಾಡಿಗೆ ಸಾಗುತ್ತಾ ಇಶಿಕಾಟವಿ ಎಂಬ ಕಾಡನ್ನು ಹೊಕ್ಕವು. ಆದರೆ ಅಲ್ಲಿ ಪ್ರವೇಶಿಸಿದಾಗ ಕಾಡು ಕಿಚ್ಚು ಉರಿಯುತ್ತದನ್ನು ಕಂಡವು. ಅವು ಗಟ್ಟಿಯಾಗಿ ಕೂಗಿಕೊಳ್ಳಲು ಪ್ರಾರಂಭಿಸಿದವು. ಇನ್ನೊಂದು ಕಡೆ ಬಲರಾಮ, ಕೃಷ್ಣ ಮತ್ತು ಅವನ ಸ್ನೇಹಿತರು ತಮ್ಮ ಪ್ರಾಣಿಗಳನ್ನು ಕಾಣದೆ ಚಿಂತಾಕ್ರಾಂತರಾದರು. ಗೋವುಗಳ ಹೆಜ್ಜೆಗಳನ್ನು ಮೇಯುತ್ತಿದ್ದ ಹುಲ್ಲಿನ ಗುರುತನ್ನು ಅನುಸರಿಸಿದರು. ತಮ್ಮ ಜೀವನಾಧಾರವಾಗಿದ್ದ ಹಸುಗಳು ಕಳೆದು ಹೋದವು ಎಂದು ಹುಡುಗರಿಗೆಲ್ಲ ಭಯವಾಯಿತು. ಆದ್ರೆ ಸ್ವಲ್ಪ ಹೊತ್ತಿನಲ್ಲಿಯೇ ತಮ್ಮ ಹಸುಗಳು ಕೂಗಿಕೊಳ್ಳುವುದನ್ನು ಅವರು ಕೇಳಿದರು. ಕೃಷ್ಣನು ಬಹುಗಟ್ಟಿಯಾಗಿ ಹಸುಗಳ ಹೆಸರನ್ನು ಹಿಡಿದು ಕೂಗಿದನು. ಕೃಷ್ಣನು ಕೂಗಿದನ್ನು ಕೇಳುತ್ತಲೇ ಹಸುಗಳು ಸಂತೋಷದಿಂದ ಉತ್ತರ ಕೊಟ್ಟವು. ಆದರೆ ಆ ಹೊತ್ತಿಗೆ ಕಾಡು ಕಿಚ್ಚು ಅವೆಲ್ಲಗಳನ್ನು ಸುತ್ತಿತ್ತು. ಸನ್ನಿವೇಶ ಬಹು ಭಯಂಕರವಾಗಿ ಕಂಡಿತು. ಗಾಳಿಯು ವೇಗವಾಗಿ ಬೀಸುತ್ತಿದ್ದರಿಂದ ಉರಿಯು ಹೆಚ್ಚಿತು. ಚರವಾದದ್ದು, ಸ್ಥಿರವಾದದ್ದು ಎಲ್ಲವನ್ನೂ ಬೆಂಕಿ ನುಂಗುವಂತೆ ತೋರಿತು. ಹಸುಗಳು ಮತ್ತು ಹುಡುಗರು ಬಹು ಭಯಪಟ್ಟರು. ಸಾಯುವ ಮನುಷ್ಯನು ದೇವೋತ್ತಮ ಪರಮಪುರುಷನ ಚಿತ್ರದ ಕಡೆ ನೋಡುವ ಹಾಗೆ ಅವರೆಲ್ಲರೂ ಬಲರಾಮನ ಕಡೆ ನೋಡಿದರು. ಅವರು, ಪ್ರಿಯ ಕೃಷ್ಣ ಮತ್ತು ಬಲರಾಮ, ಈ ಪ್ರಜ್ವಲಿಸುವ ಉರಿಯ ಶಾಖದಿಂದ ನಾವು ಉದ್ದು ಹೋಗುತ್ತಿದ್ದೇವೆ. ನಿನ್ನ ಚರಣಕಮಲಗಳಲ್ಲಿ ಆಶ್ರಯ ಪಡೆಯಲು ಅವಕಾಶವನ್ನು ಕೊಡು. ಈ ಮಹಾವಿಪತ್ತಿನಿಂದ ನೀನು ನಮ್ಮನ್ನು ಕಾಪಾಡಬಲ್ಲೆ ಎಂದು ನಮಗ್ ಗೊತ್ತು. ಪ್ರೀತಿಯ ಸ್ನೇಹಿತ ಕೃಷ್ಣ, ನಾವು ನಿನ್ನ ಆತ್ಮೀಯ ಸ್ನೇಹಿತರು. ನಾವು ಈಗ ಕಷ್ಟಪಡುವುದು ಸರಿಯಲ್ಲ. ನಾವೆಲ್ಲರೂ ನಿನ್ನನ್ನೇ ಆಶ್ರಯಿಸಿದ್ದೇವೆ ಮತ್ತು ಎಲ್ಲಾ ಧಾರ್ಮಿಕ ಬದುಕು ನಿನಗೆ ತಿಳಿದಿದೆ. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ನಾವು ತಿಳಿಯುವು ಎಂದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸಾಯಿ ಮಾತಾಜಿ ಓದಿ. ಸಾಯಿ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದೇವೋತ್ತಮ ಪರಮ ಪುರುಷನು ತನ್ನ ಸ್ನೇಹಿತರ ಪ್ರಾರ್ಥನೆ ಧ್ವನಿಗಳನ್ನು ಕೇಳಿದನು. ಅವರ ಮನೋಹರವಾದ ಮುಗುಳ್ನಗೆಯನ್ನು ಬೀರಿ ಉತ್ತರವನ್ನು ಪ್ರಾರಂಭಿಸಿದನು. ತನ್ನ ಕಣ್ಣುಗಳಿಂದ ಮಾತಾಡುತ್ತಾ ಭಯಪಡಲು ಕಾರಣವಿಲ್ಲ ಎಂದು ತನ್ನ ಸ್ನೇಹಿತರಿಗೆ ಮನದಟ್ಟು ಮಾಡಿಕೊಟ್ಟ. ಅನಂತರ ಪರಮಯೋಗಿಯು ಬಲಶಾಲಿ ದೇವೋತ್ತಮ ಪರಮ ಪುರುಷನೂ ಆದ ಕೃಷ್ಣನು ಜ್ವಾಲೆಗಳನ್ನೆಲ್ಲ ನುಂಗಿಬಿಟ್ಟನು. ಹೀಗೆ ಹಸುಗಳು, ಹುಡುಗರು ಎರಗಲಿದ್ದ ಅಪಾಯದಿಂದ ಪಾರಾದರು. ಭಯದಿಂದ ಹುಡುಗರು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಜ್ಞಾಶೂರರಾಗಿದ್ದರು. ಆದರೆ ಪ್ರಜ್ಞೆ ತಿಳಿದು ಅವರ ಕಣ್ಣುಗಳನ್ನು ತೆರೆದಾಗ ತಾವು ಕೃಷ್ಣ ಮತ್ತು ಬಲರಾಮರೊಂದಿಗೆ ಮತ್ತು ಹಸುಗಳೊಂದಿಗೆ ಕಾಡಿನಲ್ಲಿ ಇದ್ದುದನ್ನು ಕಂಡರು. ಪ್ರಜ್ವಲಿಸುವ ಉರಿಯ ಆಕ್ರಮಣದಿಂದ ತಾವು ಸಂಪೂರ್ಣವಾಗಿ ಮುಕ್ತರಾಗಿದ್ದುದನ್ನು, ಹಸುಗಳು ಉಳಿದುಕೊಂಡಿದ್ದನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು. ಕೃಷ್ಣನು ಸಾಮಾನ್ಯ ಹುಡುಗನಲ್ಲ, ಯಾವುದೋ ದೇವತೆ ಇರಬೇಕು ಎಂದು
ತಮ್ಮಲ್ಲಿಯೇ ಭಾವಿಸಿದರು. ಸಂಜೆ ಕೃಷ್ಣ ಮತ್ತು ಬಲರಾಮರು ಕೊಳಲುಗಳನ್ನು ನುಡಿಸುತ್ತಾ ಹುಡುಗರು ಮತ್ತು ಹಸುಗಳೊಡನೆ ವೃಂದಾವನಕ್ಕೆ ಹಿಂತಿರುಗಿದರು. ಅವರು ವೃಂದಾವನದ ಹತ್ತಿರ ಬಂದಾಗ ಗೋಪಿಯರಿಗೆ ಬಹು ಸಂತೋಷವಾಯಿತು. ಕೃಷ್ಣನ ಕಾಡಿನಿದ್ದಾಗ ಇಡೀ ದಿನ ಗೋಪಿಯರು ಅವನನ್ನು ಕುರಿತು ಯೋಚಿಸುತ್ತಿದ್ದರು ಮತ್ತು ಅವನು ಒಂದು ನಿಮಿಷ ಕಣ್ಮರೆಯಾದರೆ ಅವರಿಗೆ ಅದು 12 ವರ್ಷಗಳಂತೆ ಬೇಸರವಾಗುತ್ತಿತ್ತು. ಕಾಡು ಗಿಚ್ಚನ್ನು ಭಕ್ಷಿಸಿದ್ದು ಎಂಬ 19ನೇ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಕಾಡ್ಗಿಚ್ಚನ್ನು ಭಕ್ಷಿಸಿದು ಅಧ್ಯಾಯ 19ಕ್ಕೆ ಬಂದೆವು. ಕೃಷ್ಣ ಬಲರಾಮ ಮತ್ತು ಅವನ ಸ್ನೇಹಿತರು ಆ ಮೇಲೆ ವರ್ಣಿಸಿದ ಆಟಗಳಲ್ಲಿ ಎಲ್ಲ ಮಗ್ನರಾಗಿದ್ರು. ಅವರು ಗಮನ ಕೊಡದೆ ಇದ್ದುದರಿಂದ ಗೋವುಗಳು ತಾವೇ ಅಲೆಯಲು ಹೊರಟು ಬಿಟ್ಟವು. ಹೊಸದಾಗಿ ಬೆಳೆದ ಹುಲ್ಲಿನಿಂದ ಆಕರ್ಷಿತವಾಗಿ ಕಾಡಿನಲ್ಲಿ ಬಹು ದೂರ ಹೋಗಿ ಬಿಟ್ಟವು. ಈಗ ಮೇಕೆಗಳು, ಗೋವುಗಳು ಮತ್ತು ಎಮ್ಮೆಗಳು ಕಾಡಿನಿಂದ ಕಾಡಿಗೆ ಸಾಗುತ್ತಾ ಇಶಿಕಾಠವ ಎಂಬ ಕಾಡನ್ನೋದು ಹೋಗ್ತದೆ. ಆದ್ರೆ ಅಲ್ಲಿ ಪ್ರವೇಶಿಸಿದಾಗ ಕಾಡು ಕಿಚ್ಚು ಉರಿಯುತ್ತಿದ್ದುದನ್ನು ಅವುಗಳು ಕಂಡವು. ಅವು ಗಟ್ಟಿಯಾಗಿ ಕೂಗಿಕೊಳ್ಳಲು ಪ್ರಾರಂಭಿಸಿದವು. ಇನ್ನೊಂದು ಕಡೆ ಬಲರಾಮ, ಕೃಷ್ಣ ಮತ್ತು ಅವರ ಸ್ನೇಹಿತರು ತಮ್ಮ ಪ್ರಾಣಿಗಳನ್ನು ಕಾಣದೆ ಅವರು ಚಿಂತಾಕ್ರಾಂತರಾದರು. ಗೋವುಗಳ ಹೆಜ್ಜೆಗಳನ್ನು ಮೇಯ್ದಿದ್ದ ಹುಲ್ಲಿನ ಗುರುತನ್ನು ಅವರು ಅನುಸರಿಸ್ತಾರೆ. ತಮ್ಮ ಜೀವನಾಧಾರವಾಗಿದ್ದ ಹಸುಗಳು ಕಳೆದು ಹೋದವು ಎಂದು ಹುಡುಗರಿಗೆಲ್ಲ ಭಯ ಆಗ್ತದೆ. ಆದರೆ ಅಲ್ಲಿ ಸ್ವಲ್ಪ ಹೊತ್ತಿನಲ್ಲಿಯೇ ತಮ್ಮ ಹಸುಗಳು ಕೂಗಿಕೊಳ್ಳುತ್ತಿದ್ದುದನ್ನು ಅವರು ಕೇಳ್ತಾರೆ. ಕೃಷ್ಣನು ಬಹು ಗಟ್ಟಿಯಾಗಿ ಹಸುಗಳ ಹೆಸರನ್ನು ಹಿಡಿದು ಕೂಗ್ತಾನೆ. ಕೃಷ್ಣನು ಕೂಗಿದುದನ್ನು ಕೇಳುತ್ತಲೇ ಹಸುಗಳು ಸಂತೋಷದಿಂದ ಉತ್ತರ ಕೊಡ್ತವೆ. ಆದರೆ ಆ ಹೊತ್ತಿಗೆ ಕಾಡು ಕಿಚ್ಚು ಅವೆಲ್ಲವುಗಳನ್ನು ಸುತ್ತಿತ್ತು. ಸನ್ನಿವೇಶವು ಬಹು ಭಯಂಕರವಾಗಿ ಅಲ್ಲಿ ಕಂಡಿತು. ಗಾಳಿಯು ವೇಗವಾಗಿ ಬೀಸುತ್ತಿದ್ದುದರಿಂದ ಉರಿಯು ಹೆಚ್ಚಿತು. ಚರವಾದದು, ಸ್ಥಿರವಾದದು ಎಲ್ಲವನ್ನು ಬೆಂಕಿಯು ನುಂಗುವಂತೆ ತೋರಿತು. ಹಸುಗಳು ಮತ್ತು ಹುಡುಗರು ಬಹು ಭಯಪಟ್ಟರು. ಸಾಯುವ ಮನುಷ್ಯನು ದೇವೋತ್ತಮ ಪರಮಪುರುಷನ ಚಿತ್ರದ ಕಡೆ ನೋಡುವ ಹಾಗೆ ಅವರೆಲ್ಲರೂ ಬಲರಾಮನ ಕಡೆ ನೋಡಿದ್ರು. ಅವರು, ಪ್ರಿಯ ಕೃಷ್ಣ ಮತ್ತು ಬಲರಾಮ, ಈ ಪ್ರಜ್ವಲಿಸುವ ಉರಿಯ ಶಾಖದಿಂದ ನಾವು ಉರಿದು ಹೋಗ್ತಿದ್ದೇವೆ. ನಿನ್ನ ಚರಣ ಕಮಲದಲ್ಲಿ ಆಶ್ರಯ ಪಡೆಯಲು ಅವಕಾಶವನ್ನು ಕೊಡು. ಈ ಮಹಾ ವಿಪತ್ತಿನಿಂದ ನೀನು ನಮ್ಮನ್ನು ಕಾಪಾಡಬಲ್ಲೆ ಎಂದು ನಮಗೆ ಗೊತ್ತು. ಪ್ರೀತಿಯ ಸ್ನೇಹಿತ ಕೃಷ್ಣ, ನಾವು ನಿನ್ನ ಆತ್ಮೀಯ ಸ್ನೇಹಿತರು. ನಾವು ಹೀಗೆ ಕಷ್ಟಪಡುವುದು ಸರಿಯಲ್ಲ. ನಾವೆಲ್ಲರೂ ನಿನ್ನನ್ನೇ ಆಶ್ರಯಿಸಿದ್ದೇವೆ ಮತ್ತು ಎಲ್ಲಾ ಧಾರ್ಮಿಕ ಬದುಕು ನಿನಗೆ ತಿಳಿದಿದೆ. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ನಾವು ತಿಳಿಯೆವು ಎಂದರು. ಇಲ್ಲಿ ನಾವು ಕೂಡ ಅಷ್ಟೇ, ಕೃಷ್ಣನನ್ನು ಬಿಟ್ಟು ಬೇರೆ ಯಾರನ್ನು ಗೊತ್ತಿಲ್ಲ ನನಗೆ. ದೇವೋತ್ತಮ ಪುರುಷನು ತನ್ನ ಸ್ನೇಹಿತರ ಪ್ರಾರ್ಥನೆಯ ಧ್ವನಿಗಳನ್ನು ಕೇಳಿದನು. ಅವರತ್ತ ಮನೋಹರವಾದ ಮುಗುಳ್ನಗೆಯನ್ನು ಬೀರಿ ಉತ್ತರವನ್ನು ಪ್ರಾರಂಭಿಸಿದನು. ತನ್ನ ಕಣ್ಣುಗಳಿಂದಲೇ ಮಾತನಾಡುತ್ತಾ ಭಯಪಡಲು ಕಾರಣವಿಲ್ಲ ಎಂದು ತನ್ನ ಸ್ನೇಹಿತರಿಗೆ ಮನದಟ್ಟು ಮಾಡಿಕೊಟ್ಟ. ಅನಂತರ ಪರಮಯೋಗಿಯು ಬಲಶಾಲಿ ದೇವೋತ್ತಮ ಪುರುಷನೂ ಆದ ಕೃಷ್ಣನು ಜ್ವಾಲೆಗಳನ್ನೆಲ್ಲ ನುಂಗಿ ಬಿಡ್ತಾನೆ. ಹೀಗೆ ಹಸುಗಳು, ಹುಡುಗರು ಎರಗಲಿದ್ದ ಅಪಾಯದಿಂದ ಪಾರಾಗ್ತಾರೆ. ಭಯದಿಂದ ಹುಡುಗರು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಜ್ಞಾಶೂನ್ಯರಾಗ್ತಾರೆ. ಆದರೆ ಅವರು ಪ್ರಜ್ಞೆ ತಿಳಿದು ಅವರು ಕಣ್ಣುಗಳನ್ನು ತೆರೆದಾಗ, ಒಮ್ಮೆ ಪ್ರಜ್ಞೆ ತಪ್ಪಿದ್ರು, ಆಮೇಲೆ ಪ್ರಜ್ಞೆ ಬಂದಾಗ ಅವರು ಕಣ್ಣುಗಳನ್ನು ತೆರೆದಾಗ ತಾವು ಕೃಷ್ಣ ಮತ್ತೆ ಬಲರಾಮರೊಂದಿಗೆ ತಮ್ಮ ಹಸುಗಳೊಂದಿಗೆ ಅವರು ಕಾಡಿನಲ್ಲಿ ಇದ್ದುದನ್ನು ಅವರು ನೋಡ್ತಾರೆ. ಪ್ರಜ್ವಲಿಸುವ ಉರಿಯ ಆಕ್ರಮಣದಿಂದ ತಾವು ಸಂಪೂರ್ಣವಾಗಿ ಮುಕ್ತರಾದದ್ದನ್ನು ಹಸುಗಳು ಉಳಿದುಕೊಂಡುದನ್ನು ನೋಡಿ ಅವರಿಗೆ ಅತ್ಯಾಶ್ಚರ್ಯವಾಗ್ತದೆ. ಕೃಷ್ಣನು ಸಾಮಾನ್ಯ ಹುಡುಗನಲ್ಲ, ಯಾವುದೋ ಒಂದು ದೇವತೆ ಇರಬೇಕು ಎಂದು ತಮ್ಮಲ್ಲಿಯೇ ಅವರು ಭಾವಿಸ್ತಾರೆ. ಸಂಜೆ ಕೃಷ್ಣ ಮತ್ತು ಬಲರಾಮರು ಕೊಳಲುಗಳನ್ನು ನುಡಿಸುತ್ತಾ ಹುಡುಗರು ಮತ್ತು ಹಸುಗಳೊಡನೆ ವೃಂದಾವನಕ್ಕೆ ಹಿಂದಿರುಗಿದ್ರು. ಅವರು ವೃಂದಾವನದ ಹತ್ತಿರ ಬಂದಾಗ ಗೋಪಿಯರಿಗೆ ಬಹು ಸಂತೋಷವಾಯಿತು. ಕೃಷ್ಣನು ಕಾಡಿನಲ್ಲಿದ್ದಾಗ ಇಡೀ ದಿನ ಗೋಪಿಯರು ಅವನನ್ನು ಕುರಿತು ಯೋಚಿಸ್ತಾ ಇದ್ರು ಮತ್ತು ಅವನು ಒಂದು ನಿಮಿಷ ಕಣ್ಮರೆಯಾದ್ರೆ ಅವರಿಗೆ ಅದು 12 ವರ್ಷಗಳಂತೆ ಭಾಸವಾಗ್ತಿತ್ತು.
ಇಲ್ಲಿ ಕಾಡುಗಿಚ್ಚನ್ನು ಭಕ್ಷಿಸುವುದು ಎಂಬ 19ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಇಲ್ಲಿ ನೋಡಿ, ಈಗ ನಮ್ಗೆಲ್ಲ ಮೊಬೈಲ್, ಎಷ್ಟೋ ದೂರದಲ್ಲಿ ಇದ್ರೂ ಕೂಡ ಮಕ್ಕಳು, ನಮ್ಮಲ್ಲಿ ಮೊಬೈಲ್ ಇದೆ, ಮೊಬೈಲಲ್ಲಿ ಕಾಲ್ ಬರ್ತದೆ. ಆಗಿನ ಕಾಲದಲ್ಲಿ ಏನಿತ್ತು? ಆ ತಾಯಂದಿರು ನಿಜವಾಗಿಯೂ ಎಷ್ಟು ವೇದನೆ ಪಟ್ಟಿರ್ಬಹುದಲ್ಲ. ಶ್ರುತಿ ಮಾತಾಜಿ ಓದಿ. ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಶರತ್ಕಾಲದ ವರ್ಣನೆ ಓದಿ. ಶರತ್ಕಾಲದ ವರ್ಣನೆ. ಕೃಷ್ಣ ಮತ್ತು ಬಲರಾಮರು ಪ್ರಲಂಬಾಸುರನನ್ನು ಕೊಂದದ್ದು ಮತ್ತು ವಿನಾಶಕ ಕಾಡು ಕಿಚ್ಚನ್ನು ನುಂಗಿದ್ದು ವೃಂದಾವನದಲ್ಲಿ ಮನೆ ಮಾತಾಯಿತು. ಗೋಪಾಲಕರು ಈ ಅದ್ಭುತಗಳನ್ನು ತಮ್ಮ ಪತ್ನಿಯರಿಗೆ ಮತ್ತು ಎಲ್ಲರಿಗೆ ವರ್ಣಿಸಿದರು. ಎಲ್ಲರಿಗೂ ಆಶ್ಚರ್ಯವಾಯಿತು. ಕೃಷ್ಣ ಮತ್ತು ಬಲರಾಮರು ತಮ್ಮ ಮಕ್ಕಳಾಗಲು ಕೃಪೆಯಿಂದ ವೃಂದಾವನಕ್ಕೆ ಬಂದ ದೇವತೆಗಳು ಎಂದು ಅವರು ಭಾವಿಸಿದರು. ಹೀಗೆ ಮಳೆಗಾಲವು ಕಾಲಿಟ್ಟಿತು. ಭಾರತದಲ್ಲಿ ಬೇಸಿಗೆಯ ಸುಡುಬಿಸಿಲಿನ ನಂತರ ಮಳೆಗಾಲವನ್ನು ಜನರು ಸ್ವಾಗತಿಸುತ್ತಾರೆ. ಸೂರ್ಯ ಚಂದ್ರರನ್ನು ಮರೆಮಾಡುತ್ತಾ ಆಕಾಶದಲ್ಲಿ ದಟ್ಟವಾಗಿ ಕವಿಯುವ ಮೋಡಗಳು ಜನರಿಗೆ ಬಹು ಸಂತೋಷವನ್ನು ಕೊಡುತ್ತವೆ. ಅವರು ಪ್ರತಿಕ್ಷಣವೂ ಮಳೆ ಬೀಳುವುದೆಂದು ಎದುರು ನೋಡುತ್ತಿರುತ್ತಾರೆ. ಬೇಸಿಗೆಯ ನಂತರ ಮಳೆಗಾಲವು ಕಾಣಿಸಿಕೊಳ್ಳುವುದು ಎಲ್ಲರಿಗೂ ಪ್ರಾಣದಾಯಕ ಎಂದು ಭಾವಿಸುತ್ತಾರೆ. ಗುಡುಗು ಮತ್ತು ಆಗಾಗ ಕಾಣಿಸಿಕೊಳ್ಳುವ ಮಿಂಚು ಸಹ ಜನರಿಗೆ ಸಂತೋಷವನ್ನು ಕೊಡುತ್ತವೆ. ಮಳೆಗಾಲದ ಲಕ್ಷಣಗಳನ್ನು ಭೌತಿಕ ಪ್ರಕೃತಿಯ ತ್ರಿಗುಣಗಳಿಂದ ಆವೃತವಾದ ಜೀವಿಗಳ ಲಕ್ಷಣಗಳಿಗೆ ಹೋಲಿಸಬಹುದು. ಮೇರೆಯರಿಯದ ಆಕಾಶವು ಪರಬ್ರಹ್ಮನಂತಿದೆ. ಪುಟ್ಟ ಜೀವಿಗಳಿಂದ ಆವೃತವಾದ ಆಕಾಶದಂತೆ ಅಥವಾ ಭೌತಿಕ ಪ್ರಕೃತಿಯ ತ್ರಿಗುಣಗಳಿಂದ ಆವೃತನಾದ ಬ್ರಹ್ಮನಂತೆ ಇವು. ಮೂಲದಲ್ಲಿ ಎಲ್ಲ ಜೀವಿಗಳು ಬ್ರಹ್ಮನ ಭಾಗಗಳು. ಪರಬ್ರಹ್ಮನನ್ನು ಅಥವಾ ಮೇರೆಯರಿಯದ ಆಕಾಶವನ್ನು ಒಂದು ಮೋಡವು ಮುಚ್ಚಿಡಲು ಸಾಧ್ಯವೇ ಇಲ್ಲ. ಆದರೆ ಅದರ ಒಂದು ಭಾಗವನ್ನು ಮುಚ್ಚಿಡಬಹುದು. ಭಗವದ್ಗೀತೆಯಲ್ಲಿ ಹೇಳಿದಂತೆ ಜೀವಿಗಳು ದೇವೋತ್ತಮ ಪರಮ ಪುರುಷನ ಅಂಶಗಳು. ಆದರೆ ಅವು ಪರಮ ಪ್ರಭುವಿನ ಒಂದು ಲೆಕ್ಕಕ್ಕೆ ಬಾರದ ಅಂಶ ಮಾತ್ರ. ಈ ಭಾಗವನ್ನು ಭೌತಿಕ ಜಗತ್ತಿನ ಗುಣಗಳು ಮುಚ್ಚಿಬಿಡುತ್ತವೆ. ಆದುದರಿಂದ ಜೀವಿಗಳು ಈ ಭೌತಿಕ ಜಗತ್ತಿನಲ್ಲಿ ವಾಸಿಸುತ್ತಿವೆ. ಬ್ರಹ್ಮಜ್ಯೋತಿಯು ಸೂರ್ಯಪ್ರಕಾಶದಂತೆ. ಸೂರ್ಯಪ್ರಕಾಶವು ಹೊಳೆಯುವ ಅಣುಕಣಗಳಿಂದ ಕೂಡಿದಂತೆ ಬ್ರಹ್ಮಜ್ಯೋತಿಯು ದೇವೋತ್ತಮ ಪರಮ ಪುರುಷನ ಅತಿ ಸೂಕ್ಷ್ಮ ಭಾಗಗಳಿಂದ ಕೂಡಿದೆ. ಪರಮ ಪ್ರಭುವಿನ ಅತಿ ಸೂಕ್ಷ್ಮ ಭಾಗಗಳ ಮಿತಿಯಿಲ್ಲದ ವಿಸ್ತರಣೆಯಲ್ಲಿ ಕೆಲವು ಭೌತಿಕ ಪ್ರಕೃತಿಯ ಪ್ರಭಾವಕ್ಕೆ ಒಳಗಾಗುತ್ತವೆ, ಆದರೆ ಉಳಿದವು ಸ್ವತಂತ್ರವಾಗಿರುತ್ತವೆ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಧನ್ಯವಾದಗಳು. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ ಮಾತಾಜಿ. ಸೂರ್ಯನು ಭೂಮಿಯಿಂದ ಎಳೆದುಕೊಂಡು ನೀರು ಮೋಡಗಳಲ್ಲಿ ತುಂಬಿರುತ್ತದೆ. ಸೂರ್ಯನು ಭೂಮಿಯ ಮೇಲ್ಮೈಯಿಂದ ಎಲ್ಲಾ ಬಗೆಯ ನೀರನ್ನು ಸತತವಾಗಿ 8 ತಿಂಗಳ ಕಾಲ ಆವಿಯನ್ನಾಗಿ ಮಾಡುತ್ತದೆ. ಈ ನೀರು ಮೋಡಗಳ ರೂಪದಲ್ಲಿ ತುಂಬಿಕೊಳ್ಳುತ್ತದೆ. ನೀರು ಅಗತ್ಯವಾದಾಗ ಮೋಡಗಳು ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತವೆ. ಹೀಗೆ ಜನರಿಗೆ ಕೃಷಿ, ವ್ಯಾಪಾರ, ಕೈಗಾರಿಕೆ ಮೊದಲಾದ ಪ್ರಾಪಂಚಿಕ ಕೆಲಸ ಕಾರ್ಯಗಳಿಂದ ಹಣವನ್ನು ಕೊಡಲು ಸಾಧ್ಯವಾದಾಗ ಸರ್ಕಾರವು ವಿವಿಧ ತೆರಿಗೆಗಳನ್ನು ವಸೂಲು ಮಾಡುತ್ತದೆ. ಹೀಗೆ ಸರ್ಕಾರವು ವರಮಾನ ತೆರಿಗೆ ಮತ್ತು ಮಾರಾಟ ತೆರಿಗೆ ಇವುಗಳ ರೂಪದಲ್ಲಿ ನಿರ್ದಿಷ್ಟ ತೆರಿಗೆಗಳನ್ನು ಎಲ್ಲೋಯ್ತು ಮಾತಾಜಿ? ಇಲ್ಲೇ ಕರ್ಸರ್ ತಂದಿಟ್ಟಿದ್ದೇನೆ ನೋಡಿ. ತೆರಿಗೆಗಳನ್ನು ನೀರನ್ನು ಎಳೆದುಕೊಳ್ಳುವುದಕ್ಕೆ ಹೋಲಿಸಲಾಗಿದೆ. ಮತ್ತೆ ವಸೂಲು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಇದನ್ನು ಸೂರ್ಯನು ಭೂಮಿಯಿಂದ ನೀರನ್ನು ಎಳೆದುಕೊಳ್ಳುವುದಕ್ಕೆ ಹೋಲಿಸಲಾಗಿದೆ. ಮತ್ತೆ ಭೂಮಿಯ ಮೇಲ್ಮೈಗೆ ನೀರಿನ ಅವಶ್ಯಕತೆ ಇದ್ದಾಗ ಅದೇ ಸೂರ್ಯಪ್ರಕಾಶವು ನೀರನ್ನು ಮೋಡಗಳನ್ನಾಗಿ ಹಂಚುತ್ತದೆ. ಹಾಗೆ ಸರ್ಕಾರವು ಸಂಗ್ರಹಿಸಿದ ತೆರಿಗೆಗಳನ್ನು ಶಿಕ್ಷಣದ ಕೆಲಸ, ಸಾರ್ವಜನಿಕರ ಕೆಲಸ, ನೈರ್ಮಲ್ಯದ ಕೆಲಸ ಇತ್ಯಾದಿಗಳಿಗೆ ಹಂಚಬೇಕು. ಒಳ್ಳೆಯ ಸರ್ಕಾರಕ್ಕೆ ಇದು ಬಹು ಅಗತ್ಯ. ಮನಸ್ಸು ಬಂದಂತೆ ಪೋಲು ಮಾಡಲು ಸರ್ಕಾರವು ತೆರಿಗೆಯನ್ನು ಸಂಗ್ರಹಿಸಬಾರದು. ಸಂಗ್ರಹಿಸಿದ ತೆರಿಗೆ ಹಣವನ್ನು ರಾಜ್ಯದ ಜನತೆಗೆ ಕಲ್ಯಾಣಕ್ಕಾಗಿ ಬಳಸಬೇಕು. ಮಳೆಗಾಲದಲ್ಲಿ ದೇಶದಲ್ಲೆಲ್ಲ ಒರಟಾಗಿ ಸಾಗುವ ಮತ್ತು ನೀರಿನ ಹಂಚಲು ಮೋಡಗಳನ್ನು ಒಂದು ಸ್ಥಳದಿಂದ ಸ್ಥಳಕ್ಕೆ ಒಯ್ಯುವ ಬಲವತ್ತಾರವಾದ ಗಾಳಿ ಬೀಸುತ್ತದೆ. ಬೇಸಿಗೆಯ ನಂತರ ನೀರು ತುರ್ತಾಗಿ ಅವಶ್ಯಕವಾದಾಗ ಮೋಡಗಳು ಅಗತ್ಯವಾದ
ಕಾಲದಲ್ಲಿ ತಮ್ಮ ಇಡೀ ಭಂಡಾರವನ್ನೇ ಬರಿದು ಮಾಡಿ ಹಣವನ್ನು ಹಂಚುವ ಶ್ರೀಮಂತರಂತೆ ಕೆಲಸ ಮಾಡುತ್ತದೆ. ಹೀಗೆ ಭೂಮಿಯ ಮೇಲೆಲ್ಲ ನೀರನ್ನು ಸುರಿಸಿ ಮೋಡಗಳು ತಾನೇ ಬರದಾಗುತ್ತದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಉಷಾ ಭಟ್ ಮಾತಾಜಿ ಹೋಗಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಉಷಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ರಾಮಚಂದ್ರನ ತಂದೆಯ ಕೇಳಿಸ್ತಿದ್ಯಾ ಮಾತಾಜಿ? ಕೇಳಿಸ್ತದೆ. ಶ್ರೀರಾಮಚಂದ್ರನ ತಂದೆಯಾದ ದಶರಥ ಮಹಾರಾಜನು ತನ್ನ ಶತ್ರುಗಳ ಜೊತೆಗೆ ಯುದ್ಧ ಮಾಡುವಾಗ ಅನಗತ್ಯವಾದ ಮರಗಳನ್ನು ಮತ್ತು ಕಳೆಗಳನ್ನು ಬುಡಮೇಲು ಮಾಡುವ ರೈತನಂತೆ ಸಾಗಿ ಹೋಗುತ್ತಿದ್ದ ಎಂದು ಹೇಳುತ್ತಾರೆ. ದಾನ ಮಾಡಬೇಕಾದರೆ ಮೋಡವು ನೀರನ್ನು ಕೊಡುವಂತೆಯೇ ದಾನ ಮಾಡುತ್ತಿದ್ದ. ಮೋಡಗಳು ನೀರನ್ನು ಹಂಚುವುದು ಎಷ್ಟು ಸಮೃದ್ಧಿಯಾಗಿರುತ್ತದೆ ಎಂದರೆ ಅದನ್ನು ದೊಡ್ಡ ದಾನಶೀಲನೊಬ್ಬ ಶ್ರೀಮಂತಿಕೆಯನ್ನು ಹಂಚುವುದಕ್ಕೆ ಹೋಲಿಸುತ್ತಾರೆ. ಮೋಡಗಳು ಸುರಿಸುವ ನೀರು ಎಷ್ಟು ಪುಷ್ಕಳ ಎಂದರೆ ನೀರಿನ ಅಗತ್ಯವೇ ಇಲ್ಲದ ಬಂಡೆಗಳ ಮೇಲೆ, ಗುಡ್ಡಗಳ ಮೇಲೆ, ಸಮುದ್ರಗಳ ಮೇಲೆ ಮತ್ತು ಸಾಗರಗಳ ಮೇಲೆ ಕಂಡಾಗ ಮಳೆಯು ಬೀಳುತ್ತದೆ. ದಾನ ಕೊಡುವುದಕ್ಕಾಗಿ ತನ್ನ ಭಂಡಾರವನ್ನೇ ತೆರೆದ ದಾನದ ಅಗತ್ಯ ಉಂಟೇ ಇಲ್ಲವೇ ಎಂದು ಭೇದ ಭಾವ ಮಾಡದ ದಾನಿಗೆ ಅದನ್ನು ಹೋಲಿಸುತ್ತಾರೆ. ಅವನು ಬಿಡುಗೈಯಿಂದ ಕೊಡುತ್ತಾನೆ. ಮಳೆ ಬೀಳುವ ಮುನ್ನ ಮಳೆಯ ಮೇಲ್ಮೈಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಶಕ್ತಿಯೆಲ್ಲ ಮಾಯವಾಗಿ ತೆಳ್ಳಗೆ ಕಾಣುತ್ತದೆ. ಮಳೆ ಬಿದ್ದ ನಂತರ ಭೂಮಿಯ ಮೇಲೆ ಇಡೀ ಮೇಲ್ಮೈಯು ಗಿಡಗಳಿಂದ ಹಸಿರಾಗಿ ಆರೋಗ್ಯವಾಗಿ ಮತ್ತು ಶಕ್ತಿಶಾಲಿಯಾಗಿ ಕಾಣುತ್ತದೆ. ಇದನ್ನು ತನ್ನ ಐಹಿಕ ಅಪೇಕ್ಷೆಯೊಂದರ ಪೂರೈಕೆಗಾಗಿ ತಪಸ್ಸು ಮಾಡುವವನಿಗೆ ಹೋಲಿಸುತ್ತಾರೆ. ಮಳೆಯು ಬಂದ ನಂತರ ಭೂಮಿಯ ಸಮೃದ್ಧ ಸ್ಥಿತಿಯನ್ನು ಐಹಿಕ ಬಯಕೆಯ ಕೊಡುವಿಕೆಗಾಗಿ ಹೋಲಿಸುತ್ತಾರೆ. ಒಮ್ಮೊಮ್ಮೆ ಒಬ್ಬ ದೇಶಕ್ಕೆ ಅಪೇಕ್ಷಣೀಯವಲ್ಲದ ಸರ್ಕಾರವು ಒದಗಿದಾಗ, ಮತ್ತೆ ಸ್ವಲ್ಪ ಮೇಲ್ ಮಾಡ್ತೀರಾ, ವ್ಯಕ್ತಿಗಳು ಪಕ್ಷಗಳು ಸರ್ಕಾರದ ಹತೋಟಿಯನ್ನು ಪಡೆಯಲು ಬಹು ಕಷ್ಟಪಡುತ್ತಾರೆ ಮತ್ತು ಕಟ್ಟುನಿಟ್ಟಿನ ಜೀವನವನ್ನು ನಡೆಸುತ್ತಾರೆ. ಅವರಿಗೆ ಹತೋಟಿಯು ದೊರೆತಾಗ ತಮಗೆ ದೊಡ್ಡ ಸಂಬಳಗಳನ್ನು ಕೊಟ್ಟುಕೊಂಡು ಪ್ರವರ್ಧಮಾನರಾಗುತ್ತಾರೆ. ಇದು ಮಳೆಗಾಲದಲ್ಲಿ ಭೂಮಿಯ ಸಂಪದ್ಭರಿತವಾಗಿರುವುದನ್ನು ಹೋಲುತ್ತದೆ. ವಾಸ್ತವವಾಗಿ ಮನುಷ್ಯನು ಆಧ್ಯಾತ್ಮಿಕ ಸುಖವನ್ನು ಪಡೆಯುವುದಕ್ಕಾಗಿ ಮಾತ್ರ ಕಟ್ಟುನಿಟ್ಟಿನ ಜೀವನವನ್ನು ನಡೆಸಬೇಕು. ಆಧ್ಯಾತ್ಮಿಕ ಜೀವನವನ್ನು ಮರಳಿ ಪಡೆದ ನಂತರ ಅವನಿಗೆ ಮೇರೆ ಇಲ್ಲದ ಆಧ್ಯಾತ್ಮಿಕ ಆನಂದವು ಲಭ್ಯವಾಗುತ್ತದೆ. ಆದರೆ ಐಹಿಕ ಲಾಭಕ್ಕಾಗಿ ಮನುಷ್ಯನು ತಪಸ್ಸನ್ನು ವಿರಕ್ತ ಜೀವನವನ್ನು ನಡೆಸಿದರೆ ಇದರ ಪರಿಣಾಮವು ಅಲ್ಪಕಾಲದ್ದು ಮತ್ತು ಮಂದಬುದ್ಧಿಯವರು ಅದನ್ನು ಬಯಸುತ್ತಾರೆ ಎಂದು ಹೇಳಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಾತಾಜಿ ಮುಂದಕ್ಕೆ ಓದಿಸುದಾ ಮಾತಾಜಿ? ಬೇಡ ಮಾತಾಜಿ, ಒಂದು ವೇಳೆ ಟೈಮ್ ಸಾಕಾಗದಿದ್ರೆ. ಓಕೆ ಮಾತಾಜಿ. ಇಲ್ಲಿ ಶರತ್ಕಾಲದ ವರ್ಣನೆ, ಅಧ್ಯಾಯ 20. ಕೃಷ್ಣ ಬಲರಾಮರು ಪ್ರಲಾಂಬಾಸುರನನ್ನು ಕೊಂದದ್ದು ಮತ್ತೆ ವಿನಾಶಕ ಆ ಕಾಡು ಕಿಚ್ಚನ್ನು ನುಂಗಿದ್ದು ಬೃಂದಾವನದಲ್ಲಿ ಎಲ್ಲರ ಮನೆಯಲ್ಲಿ ಮಾತಾಯಿತು. ಗೋಪಾಲಕರು ಮತ್ತು ಈ ಅದ್ಭುತಗಳನ್ನು ತಮ್ಮ ಪತ್ನಿಯರಿಗೆ ಅವರು ಎಲ್ಲರೂ ವರ್ಣಿಸ್ತಾರೆ. ಎಲ್ಲರಿಗೆ ಕೂಡ ಆಶ್ಚರ್ಯ ಆಗ್ತದೆ. ಕೃಷ್ಣ ಮತ್ತೆ ಬಲರಾಮರು ತಮ್ಮ ಮಕ್ಕಳಾಗಳು ಕೃಪೆಯಿಂದ ವೃಂದಾವನಕ್ಕೆ ಬಂದ ದೇವತೆಗಳು ಅಂತ ಹೇಳಿ ಅವರು ಭಾವಿಸ್ತಾರೆ. ಹೀಗೆ ಮಳೆಗಾಲವು ಅಲ್ಲಿ ಕಾಲಿಡ್ತದೆ. ಭಾರತದ ಬೇಸಿಗೆಯ ಸುಡು ಬಿಸಿಲಿನ ನಂತರ ಮಳೆಗಾಲವನ್ನು ಜನರು ಸ್ವಾಗತ ಮಾಡ್ತಾರೆ. ಸೂರ್ಯಚಂದ್ರನನ್ನು ಮರೆ ಮಾಡುತ್ತಾ ಆಕಾಶದಲ್ಲಿ ದಟ್ಟವಾಗಿ ಕವಿಯುವ ಮೋಡಗಳು ಜನರಿಗೆ ಬಹು ಸಂತೋಷ ಕೊಡ್ತದೆ. ಅವರು ಪ್ರತಿಕ್ಷಣವೂ ಮಳೆ ಬೀಳುವುದೆಂದು ಎದುರು ನೋಡ್ತಾ ಇರ್ತಾರೆ. ಬೇಸಿಗೆಯ ನಂತರ ಮಳೆಗಾಲ ಅದು ಕಾಣಿಸಿಕೊಳ್ಳುವುದು ಎಲ್ಲರಿಗೂ ಅದು ಪ್ರಾಣದಾಯಕ ಅಂತ ಹೇಳಿ ಭಾವಿಸ್ತಾರೆ. ಗುಡುಗು ಮತ್ತು ಆಗಾಗ ಕಾಣಿಸಿಕೊಳ್ಳುವ ಮಿಂಚು ಸಹ ಜನರಿಗೆ ಸಂತೋಷವನ್ನು ಕೊಡುತ್ತದೆ. ಮಳೆಗಾಲದ ಲಕ್ಷಣಗಳನ್ನು ಭೌತಿಕ ಪ್ರಕೃತಿಯ ತ್ರಿಗುಣಗಳಿಂದ ಆವೃತವಾದ ಜೀವಿಗಳ ಲಕ್ಷಣಗಳಿಗೆ ಹೋಲಿಸಬಹುದು. ಮೇರೆ ಅರಿಯದ ಆ ಪ್ರಕಾಶವು ಪರಬ್ರಹ್ಮನ ಅಂತೆ ಇದೆ. ಪುಟ್ಟ ಜೀವಿಗಳಿಂದ ಆವೃತವಾದ ಆಕಾಶದಂತೆ
ಸೆಲೆಕ್ಟ್ ಆಯ್ತೀವ ಉಮೇಶ್ವರಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಾಡೋಣ ಆಮೇಲೆ ಸೆಲೆಕ್ಟ್ ಮಾಡೋಣ. ಉಮೇಶ್ವರಿ ಮಾತಾಜಿ ಮ್ಯೂಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲಿ ಹೋಯ್ತದು? ಪುಟ್ಟ ಜೀವಿಗಳಿಂದ ಆವೃತವಾದ ಆಕಾಶದಂತೆ ಅಥವಾ ಭೌತಿಕ ಪ್ರಕೃತಿಯ ತ್ರಿಗುಣಗಳಿಂದ ಆವೃತನಾದ ಬ್ರಹ್ಮನ್ನಂತೆ ಇವು. ಮೂಲದಲ್ಲಿ ಎಲ್ಲಾ ಜೀವಿಗಳು ಬ್ರಹ್ಮನ ಭಾಗಗಳು. ಪರಬ್ರಹ್ಮನನ್ನು ಅಥವಾ ಮೇರೆ ಅರಿಯದ ಆಕಾಶವನ್ನು ಒಂದು ಮೋಡವು ಮುಚ್ಚಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಒಂದು ಭಾಗವನ್ನು ಮುಚ್ಚಿಡಬಹುದು, ಅದರ ಒಂದು ಭಾಗ ಮುಚ್ಚಿಡಬಹುದು. ಭಗವದ್ಗೀತೆಯಲ್ಲಿ ಹೇಳಿದಂತೆ ಜೀವಿಗಳು ದೇವೋತ್ತಮ ಪರಮಪುರುಷನ ಅಂಶಗಳು. ಆದರೆ ಅವು ಪರಮಪ್ರಭುವಿನ ಒಂದು ಲೆಕ್ಕಕ್ಕೆ ಬಾರದ ಅಂಶ ಮಾತ್ರ. ಆ ಭಾಗವನ್ನು ಭೌತಿಕ ಜಗತ್ತಿನ ಈ ಗುಣಗಳು, 3 ಗುಣಗಳು ಅದು ಮುಚ್ಚಿಬಿಡ್ತದೆ. ಆದುದರಿಂದ ಜೀವಿಗಳು ಈ ಭೌತಿಕ ಜಗತ್ತಿನಲ್ಲಿ ವಾಸಿಸುತ್ತಾ ಇವೆ. ಬ್ರಹ್ಮಜ್ಯೋತಿಯು ಸೂರ್ಯಪ್ರಕಾಶದ ಅಂತೆ. ಸೂರ್ಯಪ್ರಕಾಶವು ಹೊಳೆಯುವ ಅಣುಕಣಗಳಿಂದ ಕೂಡಿದಂತೆ ಬ್ರಹ್ಮಜ್ಯೋತಿಯು ದೇವೋತ್ತಮ ಪರಮಪುರುಷನ ಅತಿ ಸೂಕ್ಷ್ಮ ಭಾಗಗಳಿಂದ ಅದು ಕೂಡಿದೆ. ಪರಮಪ್ರಭುವಿನ ಅತಿ ಸೂಕ್ಷ್ಮ ಭಾಗಗಳ ಮಿತಿ ಇಲ್ಲದ ವಿಸ್ತರಣೆಯಲ್ಲಿ ಕೆಲವು ಭೌತಿಕ ಪ್ರಕೃತಿಯ ಪ್ರಭಾವಕ್ಕೆ ಒಳಗಾಗುತ್ತದೆ. ಆದ್ರೆ ಉಳಿದವೆಲ್ಲ ಸ್ವತಂತ್ರವಾಗಿ. One bigger-ish incision and then okay. ಹರೇ ಕೃಷ್ಣ. So we got one big incision here, another one here, and another one here. So one. ಸಾರಿ ಮಾತೆ. ಓಕೆ. ಆದ್ರೆ ಉಳಿದವೆಲ್ಲ ಸ್ವತಂತ್ರವಾಗಿ ಇರ್ತದೆ. ಅಂದ್ರೆ ಆ ಪರಮ ಪ್ರಭುವಿನ ಅತಿ ಸೂಕ್ಷ್ಮ ಭಾಗಗಳಿಗೆ ಮಿತಿ ಇಲ್ಲದ ವಿಸ್ತರಣೆಯಲ್ಲಿ ಕೆಲವು ಭೌತಿಕ ಪ್ರಕೃತಿಯ ಆ ಪ್ರಭಾವಕ್ಕೆ ಒಳಗಾಗಿರುತ್ತದೆ, ಇನ್ನು ಕೆಲವು ಸ್ವತಂತ್ರವಾಗಿರ್ತದೆ. ಸೂರ್ಯನು ಭೂಮಿಯಿಂದ ಎಳೆದುಕೊಂಡ ನೀರು ಅದು ಮೋಡಗಳಲ್ಲಿ ತುಂಬಿರ್ತದೆ. ಸೂರ್ಯನು ಭೂಮಿಯ ಮೇಲ್ಮೈಯಿಂದ ಎಲ್ಲಾ ಬಗೆಯ ನೀರನ್ನು ಸತತವಾಗಿ 8 ತಿಂಗಳ ಕಾಲ ಆವಿಯನ್ನಾಗಿ ಮಾಡ್ತಾನೆ. ಆ ನೀರು ಮೋಡಗಳ ರೂಪದಲ್ಲಿ ತುಂಬಿಕೊಳ್ತದೆ. ನೀರು ಅಗತ್ಯವಾದಾಗ ಮೋಡಗಳು ಬೇರೆ ಬೇರೆ ಭಾಗಗಳಿಗೆ ಹೋಗ್ತವೆ. ಹೀಗೆ ಜನರಿಗೆ ಈ ಕೃಷಿ, ವ್ಯಾಪಾರ, ಕೈಗಾರಿಕೆ ಮೊದಲಾದ ಪ್ರಾಪಂಚಿಕ ಕೆಲಸ ಕಾರ್ಯಗಳಿಂದ ಹಣವನ್ನು ಕೊಡಲು ಸಾಧ್ಯವಾದಾಗ ಸರಕಾರವು ವಿವಿಧ ತೆರಿಗೆಗಳನ್ನು ವಸೂಲು ಮಾಡ್ತದೆ. ಹೀಗೆ ಸರಕಾರವು ವರಮಾನ ತೆರಿಗೆ, ಮಾರಾಟ ತೆರಿಗೆ ಇವುಗಳ ರೂಪದಲ್ಲಿ ನಿರ್ದಿಷ್ಟವಾದ ತೆರಿಗೆಗಳನ್ನು ವಸೂಲು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಇದನ್ನು ಸೂರ್ಯನು ಭೂಮಿಯಿಂದ ನೀರನ್ನು ಎಳೆದುಕೊಳ್ಳುವುದಕ್ಕೆ ಹೋಲಿಸಲಾಗ್ತದೆ. ಓಹೋ, ನಾವಿಲ್ಲಿ ತೆರಿಗೆ ರೂಪದಲ್ಲಿ ಹಣ ತಕೊಂಡ್ರೆ ಅಲ್ಲಿ ಸೂರ್ಯ ನೀರನ್ನು ಭೂಮಿಯಿಂದ ಎಳೆದುಕೊಳ್ತಾ ಇದ್ದಾರೆ. ಮತ್ತೆ ಭೂಮಿಯ ಮೇಲ್ಮೈಗೆ ನೀರಿನ ಅವಶ್ಯಕತೆ ಇದ್ದಾಗ ಅದೇ ಸೂರ್ಯಪ್ರಕಾಶವು ನೀರನ್ನು ಮೋಡಗಳನ್ನಾಗಿ ಹಂಚುತ್ತದೆ. ಹಾಗೆ ಸರಕಾರ ಸಂಗ್ರಹಿಸಿದ ತೆರಿಗೆಗಳನ್ನು ಈ ಶಿಕ್ಷಣದ ಕೆಲಸ, ಸಾರ್ವಜನಿಕರ ಕೆಲಸ, ನೈರ್ಮಲ್ಯದ ಕೆಲಸ ಇತ್ಯಾದಿಗಳಿಗೆ ಹಂಚಬೇಕು. ಒಳ್ಳೆಯ ಸರಕಾರಕ್ಕೆ ಇದು ಬಹು ಅಗತ್ಯ. ಮನಸ್ಸು ಬಂದಂತೆ ಪೋಲು ಮಾಡಲು ಸರಕಾರವು ತೆರಿಗೆಯನ್ನು ಸಂಗ್ರಹಿಸಬಾರದು. ಸಂಗ್ರಹಿಸಿದ ತೆರಿಗೆ ಹಣವನ್ನು ರಾಜ್ಯದ ಜನತೆಯ ಕಲ್ಯಾಣಕ್ಕಾಗಿ ಬಳಸಬೇಕು. ಮಳೆಗಾಲದಲ್ಲಿ ದೇಶದಲ್ಲೆಲ್ಲ ಒರಟಾಗಿ ಸಾಗುವ ಮತ್ತು ನೀರನ್ನು ಹಂಚಲು ಮೋಡಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಯ್ಯುವ ಬಲವತ್ತರವಾದ ಗಾಳಿ ಬೀಸುತ್ತದೆ. ಬೇಸಿಗೆಯ ನಂತರ ನೀರು ತುರ್ತಾಗಿ ಅವಶ್ಯಕ ಆದಾಗ ಮೋಡಗಳು ಅಗತ್ಯವಾದ ಕಾಲದಲ್ಲಿ ತಮ್ಮ ಇಡೀ ಭಂಡಾರವನ್ನೇ ಬರಿದು ಮಾಡಿ ಹಣವನ್ನು ಹಂಚುವ ಶ್ರೀಮಂತರಂತೆ ಕೆಲಸ ಮಾಡ್ತದೆ. ಹೀಗೆ ಭೂಮಿಯ ಮೇಲೆಲ್ಲ ನೀರನ್ನು ಸುರಿಸಿ ಮೋಡಗಳು ತಾವು ಖಾಲಿ ಆಗ್ತವೆ. ಅಲ್ಲಿ ಮೋಡಗಳೇ ಮಾಯ ಆಗ್ತದೆ. ಆಗ ರಾಮಚಂದ್ರನ ತಂದೆಯಾದ ದಶರಥ ಮಹಾರಾಜನು ತನ್ನ ಶತ್ರುಗಳ ಜೊತೆಗೆ ಯುದ್ಧ ಮಾಡುವಾಗ ಅನಗತ್ಯವಾದ ಮರಗಳನ್ನು ಮತ್ತು ಕಳೆಗಳನ್ನು ಬುಡಮೇಲು ಮಾಡುವ ರೈತನಂತೆ ಸಾಗಿ ಹೋಗುತ್ತಿದ್ದ ಅಂತ ಹೇಳ್ತಾರೆ. ದಾನ ಮಾಡಬೇಕಾದ್ರೆ ಮೋಡವು ನೀರನ್ನು ಕೊಡುವಂತೆಯೇ ದಾನ ಮಾಡ್ತಿದ್ದ. ಮೋಡಗಳು ನೀರನ್ನು ಹಂಚುವುದು ಎಷ್ಟು ಸಮೃದ್ಧಿಯಾಗಿರುತ್ತದೆ ಎಂದರೆ ಅದನ್ನು ದೊಡ್ಡ ದಾನಶೀಲನೊಬ್ಬ ಶ್ರೀಮಂತಿಗೆಯನ್ನು ಹಂಚುವುದಕ್ಕೆ ಹೋಲಿಸುತ್ತಾರೆ. ಮೋಡಗಳು ಸುರಿಸುವ ನೀರು ಎಷ್ಟು ಪುಷ್ಕಲ ಎಂದರೆ ನೀರಿನ ಅಗತ್ಯವೇ ಇಲ್ಲದ ಬಂಡೆಗಳ ಮೇಲೆ, ಗುಡ್ಡಗಳ ಮೇಲೆ, ಸಮುದ್ರಗಳ ಮತ್ತು ಸಾಗರಗಳ ಮೇಲೆ ಕಂಡಾಗ ಮಳೆಯು ಬೀಳುತ್ತದೆ. ದಾನ ಕೊಡುವುದಕ್ಕಾಗಿ ತನ್ನ ಭಂಡಾರವನ್ನೇ ತೆರೆದು
ದಾನದ ಅಗತ್ಯ ಉಂಟೇ ಇಲ್ಲವೇ ಎಂದು ಭೇದ ಭಾವ ಮಾಡದ ದಾನಿಗೆ ಅದನ್ನು ಹೋಲಿಸ್ತಾರೆ. ಅವನು ಬಿಡುಗೈಯಿಂದ ಕೊಡುತ್ತಾನೆ. ಮಳೆ ಬೀಳುವ ಮುನ್ನ ಭೂಮಿಯ ಮೇಲ್ಮೈಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಶಕ್ತಿ ಎಲ್ಲ ಮಾಯವಾಗಿ ತೆಳ್ಳಗೆ ಕಾಣ್ತದೆ. ಮಳೆ ಬಿದ್ದ ನಂತರ ಭೂಮಿಯ ಇಡೀ ಮೇಲ್ಮೈಯು ಗಿಡಗಳಿಂದ ಹಸಿರಾಗಿ ಆರೋಗ್ಯವಾಗಿ ಮತ್ತು ಶಕ್ತಿಶಾಲಿಯಾಗಿ ಕಾಣ್ತದೆ. ಇದನ್ನು ತನ್ನ ಐಹಿಕ ಅಪೇಕ್ಷೆಯೊಂದರ ಪೂರೈಕೆಗಾಗಿ ತಪಸ್ಸು ಮಾಡುವವನಿಗೆ ಹೋಲಿಸ್ತಾರೆ. ಮಳೆಯು ಬಂದ ನಂತರ ಭೂಮಿಯು ಸಮೃದ್ಧ ಸ್ಥಿತಿಯನ್ನು ಐಹಿಕ ಬಯಕೆಯ ಕೈಗೂಡುವಿಕೆಗೆ ಅದನ್ನು ಹೋಲಿಸ್ತಾರೆ. ಒಮ್ಮೊಮ್ಮೆ ಒಂದೊಂದು ದೇಶಕ್ಕೆ ಅಪೇಕ್ಷಣೀಯವಲ್ಲದ ಸರಕಾರವು ಒದಗಿದಾಗ ಅಲ್ಲಿ ವ್ಯಕ್ತಿಗಳು ಪಕ್ಷಗಳನ್ನು ಸರಕಾರದ ಹತೋಟಿಯನ್ನು ಪಡೆಯಲು ಬಹು ಕಷ್ಟಪಡ್ತಾರೆ ಮತ್ತು ಕಟ್ಟುನಿಟ್ಟಿನ ಈ ಜೀವನವನ್ನು ನಡೆಸ್ತಾರೆ. ಅವರಿಗೆ ಹತೋಟಿಯು ದೊರೆತಾಗ ತಮಗೆ ದೊಡ್ಡ ಸಂಬಳಗಳನ್ನು ಕೊಟ್ಟುಕೊಂಡು ಪ್ರವರ್ಧಮಾನರಾಗಿ ಇರ್ತಾರೆ. ಇದು ಮಳೆಗಾಲದಲ್ಲಿ ಭೂಮಿಯು ಸಂಪದ್ಭರಿತವಾಗಿರುವುದನ್ನು ಹೋಲ್ತದೆ. ವಾಸ್ತವವಾಗಿ ಮನುಷ್ಯನು ಆಧ್ಯಾತ್ಮಿಕ ಸುಖವನ್ನು ಪಡೆಯುವುದಕ್ಕಾಗಿ ಮಾತ್ರ ಕಟ್ಟುನಿಟ್ಟಿನ ಜೀವನವನ್ನು ನಡೆಸಬೇಕು. ಆಧ್ಯಾತ್ಮಿಕ ಜೀವನವನ್ನು ಮರಳಿ ಪಡೆದ ನಂತರ ಅವನಿಗೆ ಮೇರೆ ಇಲ್ಲದ ಆಧ್ಯಾತ್ಮಿಕ ಆನಂದವು ಲಭ್ಯವಾಗ್ತದೆ. ಆದರೆ ಇಲ್ಲಿ ಐಹಿಕ ಲಾಭಕ್ಕಾಗಿ ಮನುಷ್ಯನು ತಪಸ್ಸನ್ನು ವಿರಕ್ತ ಜೀವನವನ್ನು ನಡೆಸಿದ್ರೆ ಇದರ ಪರಿಣಾಮ ಏನು? ಅಲ್ಪಕಾಲದ್ದು ಮತ್ತು ಈ ಮಂದ ಬುದ್ಧಿಯವರು ಅದನ್ನು ಬಯಸ್ತಾರೆ ಎಂದು ಇಲ್ಲಿ ಹೇಳಿದೆ. ಇಷ್ಟೇ ಅಲ್ಲ ಮಾತಾಜಿ ಓದಿದ್ದು? ಹೌದು ಮಾತಾಜಿ, ಅಷ್ಟೇ ಆಯ್ತು ಮಾತಾಜಿ. ಸೋಮವಾರ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि भक्त वृंद की जय. नामाचार्य हरिदास ठाकुर की जय. शील प्रभुपाद की जय. देवोत्तम परम पुरुष कृष्ण भगवान की जय. शील प्रभुपाद की जय. हरे कृष्ण. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಧನ್ಯವಾದಗಳು. ಮಾತಾಜಿ, ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಅಟೆಂಡೆನ್ಸ್ ಹಾಕ್ಲಿಲ್ಲ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಹಾಕಿ ಎಲ್ಲರೂ. ಹಾಕ್ಲಿಲ್ಲ ಮಾತಾಜಿ. ಲಿಂಕ್ ಹಾಕಿದೆ ಮಾತಾಜಿ. ಈಗ ಲಿಂಕ್ ಈಗ ಜಸ್ಟ್ ಹಾಕಿದ್ರಿ, ಈಗ ಹಾಕಿದ್ದೀರಾ? ಜಾಯಿನ್ ಆದದ್ದು ಮಾತಾಜಿ. ಪುನಃ ಹಾಕ್ಬೇಕಾ? ಹಾಕಿ ಬಿಡಿ ಮಾತಾಜಿ. ಹಾಕಿದೆ ಮಾತಾಜಿ. ಈಗ ಪುನಃ ಹಾಕಿದ್ರ? ಓಕೆ. ಈಗ ಬಂತಲ್ಲ ಪುನಃ, ನೋಡಿದ್ರಾ ಮಾತಾಜಿ? ಬಂತಲ್ವಾ? ಬಂತು ಮಾತಾಜಿ, ಧನ್ಯವಾದಗಳು ಮಾತಾಜಿ. ನೋಡಿ, ಶ್ಲೋಕ ಕ್ಲಾಸ್ ಇದೆ, ಸೇರುವವರು ಅಲ್ಲಿಗೆ ಸೇರ್ಬೋದು. ಮಾತಾಜಿ ಏನು ಶ್ಲೋಕ ಕ್ಲಾಸ್ ಮಾತಾಜಿ? ಅದು ಈಗ ಶ್ಲೋಕ ಎಲ್ಲ ಕಲೀಲಿಕ್ಕೆ ಅಂತ ಹೇಳಿ ಇವರಿಗೆ ಒಂದು ಶ್ಲೋಕ ಕ್ಲಾಸ್ ಒಂದು ಬೇರೆ ಮಾಡ್ತಾ ಇದ್ದಾರೆ ಮಾತಾಜಿ. ಇಲ್ಲದ್ರೆ ನಮ್ಗೆ ಅದು ಲೆವೆಲ್ 1 ಅಲ್ಲೆಲ್ಲ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ, ಲೆವೆಲ್ 2 ಅಲ್ಲಿ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಶ್ಲೋಕ ಕ್ಲಾಸ್ ಅಂತೇಳಿ ಬೇರೆ 6 ರಿಂದ 7 ಗಂಟೆವರೆಗೆ. ಓಕೆ, ಯಾರು ಮಾಡ್ತಾ ಇದ್ದಾರೆ ಮಾತಾಜಿ? ಲತಾ ಮಾತಾಜಿ ಮಾಡ್ತಾ ಇದ್ದಾರೆ. ಓಕೆ, ಸರಿ, ಥ್ಯಾಂಕ್ಸ್ ಮಾತಾಜಿ. ಸಾರಿ ಮಾತಾಜಿ, ಏರ್ಪಾಡು ಒಂದು ತೆಕ್ಕೊಂಡೆ, ಅದು ಅನ್ಮ್ಯೂಟ್ ಆಗೋಗಿದೆ, ನಂಗೆ ಗೊತ್ತಾಗಿಲ್ಲ. ಓಕೆ ಓಕೆ ಮಾತಾಜಿ.